ಈ ಕಾರ್ಯಕ್ರಮದ ಪ್ರಾಯೋಜಕರು ಡೈರಿ ಡೇ ಐಸ್ ಕ್ರೀಮ್, ಸಹ ಪ್ರಾಯೋಜಕರು ಮಿಲ್ಕಾ ವಂಡರ್ ಕೇಕ್. ಡೈರಿ ಡೇ ಐಸ್ ಕ್ರೀಮ್ಸ್, ಈ ಕ್ಷಣವನ್ನು ಆನಂದಿಸಿ. ಮಳೆ ಬರುವ ಹಾಗಿದೆ, ಮಳೆಗಾಲ ಶುರುವಾಗಿದೆ. ಈ ಮಳೆಗಾಲದಲ್ಲಿ ಜೋರಾಗಿ ಮಳೆ ಸುರಿತಾನೇ ಇದೆ. ಆದರೂ ಈ ಮಳೆಗಾಲದ ಮಧ್ಯದಲ್ಲಿ ನಾವು ಬಂದಂಥ ಜಾಗ ಯಾವುದು ಅಂದರೆ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು. ಈ ಸಿದ್ಧಾಂತವನ್ನು ಪರಿಪಾಲಿಸ್ತಾ ವಿದ್ಯಾಸಂಸ್ಥೆ ನಡೆಸುವಂಥ ಶ್ರೀ ಗಣೇಶ್ಪುರ ಕಾಟಿಪಳ್ಳ ಇಲ್ಲಿರುವಂಥ ವಿದ್ಯಾಸಂಸ್ಥೆ ಶ್ರೀ ನಾರಾಯಣ ಗುರು ಪ್ರೀ ಯೂನಿವರ್ಸಿಟಿ ಕಾಲೇಜ್. ಈ ಕಾಲೇಜ್ನ ವಿದ್ಯಾರ್ಥಿನಿಯರೊಂದಿಗೆ ಆಡ್ಲಿಕ್ಕೆ ಬಂದಿದ್ದೇವೆ ನಮ್ಮ ಸೂಪರ್ ಆದಂಥ ಗೇಮ್ ಶೋ, ನಮ್ಮ ಟಿವಿಯ ವೀಕ್ಷಕರ ಎಲ್ಲರ ಅಚ್ಚುಮೆಚ್ಚಿನ ಗೇಮ್ ಶೋ, ದಟ್ ಇಸ್ ಕ್ಯಾಂಪಸ್ ಬಸ್. ಡೈರಿ ಡೇ ಕ್ಯಾಂಪಸ್ ಬಸ್ ಕಾರ್ಯಕ್ರಮಕ್ಕೆ ಎಲ್ಲರನ್ನ ಸ್ವಾಗತಿಸ್ತಾ ಇದ್ದೇನೆ. ನಿಮ್ಮವಳೇ ಆದ ಸೌಜನ್ಯ. ಬನ್ನಿ ಹೋಗೋಣ. ಲೆಟ್ಸ್ ಸಿ ವಾಟ್ಸ್ ವೈಟಿಂಗ್. ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ. ನಿಮ್ಮವಳೇ ಆದ ಸೌಜನ್ಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ ಕರಾವಳಿ ಕರ್ನಾಟಕದ ಟಾಪ್ ನಂಬರ್ 1 ಗೇಮ್ ಶೋ ಫಾರ್ ದ ಕಾಲೇಜ್ ಅಂಡ್ ಸ್ಟೂಡೆಂಟ್ಸ್, ದಟ್ ಇಸ್ ಡೈರಿ ಡೇ ಪ್ರೆಸೆನ್ಸ್ ಕ್ಯಾಂಪಸ್ ಬಸ್ ಕಾರ್ಯಕ್ರಮದ ಕೋ ಸ್ಪಾನ್ಸರ್ಸ್ ಆಗಿದ್ದಾರೆ ಮಿಲ್ಕಾ ವಂಡರ್ ಕೇಕ್. ಆಲ್ ವರ್ಕ್ ಅಂಡ್ ನೋ ಪ್ಲೇ ಮೇಕ್ಸ್ ಜಾಕ್ ಡಲ್ ಬಾಯ್. ನಮ್ಗೆಲ್ರಿಗೂ ಗೊತ್ತಿದೆ, ಸ್ಕೂಲ್ ಅಂದ ತಕ್ಷಣ ಸ್ಟಡೀಸ್ ಇರ್ಲಿ, ಆ ಪ್ರೆಷರ್ ಇರ್ಲಿ, ಆ ಸಿಲೆಬಸ್ ಇರ್ಲಿ, ಇದೆಲ್ಲ ಟೂ ಬೋರಿಂಗ್. ಈ ಬೋರಿಂಗ್ ಲೋಕದಿಂದ ಸ್ವಲ್ಪ ಏನಾದರೂ ಹ್ಯಾಪನಿಂಗ್ ಅಡ್ವೆಂಚರಸ್ ಏನಾದರೂ ಮಾಡಬೇಕಂದ್ರೆ ಸ್ಟೂಡೆಂಟ್ಸ್ ಎಲ್ಲ ಯಾವಾಗಲೂ ಎವರ್ ರೆಡಿ ಅಂತ ಒಂದು ಕಾನ್ಸೆಪ್ಟ್ ಜೊತೆ ನಮ್ಮ ಟಿವಿಯ ಈ ಕಾರ್ಯಕ್ರಮ ಕ್ಯಾಂಪಸ್ ಬಸ್ ಬೇರೆ ಬೇರೆ ಕಾಲೇಜಸ್ಗೆ ಹೋಗಿ ಈಗಾಗಲೇ ಇಟ್ ಇಸ್ ಬೀನ್ ಅ ಸೂಪರ್ ಹಿಟ್ ಶೋ. ಓಕೆ, ಶ್ರೀ ನಾರಾಯಣ ಗುರು ಪ್ರೀ ಯೂನಿವರ್ಸಿಟಿ ಕಾಲೇಜ್, ವಿ ಹ್ಯಾವ್ ಸಮ್ ಹ್ಯಾಂಡ್ಸಮ್ ಬಾಯ್ಸ್ ಅಂಡ್ ಸಮ್ ಬ್ಯೂಟಿಫುಲ್ ಗರ್ಲ್ಸ್. ಬಾಯ್ಸ್, ಆರ್ ಯು ರೆಡಿ? ಓಕೆ, ಗರ್ಲ್ಸ್ ರೆಡಿನಾ? ಹೀಗೆ ಹೇಳಿದ್ರೆ ಗೊತ್ತಾಗಲ್ಲ. ಯಾವಾಗ್ಲೂ ಕಾಂಪಿಟೇಷನ್ ಅಂದ್ರೆ ಮೇಲ ಫಿಮೇಲ. ಸೊ ನಿಮ್ ಜೋಶ್ ಈಗ ಎಷ್ಟಿದೆ ಅಂತ ಗೊತ್ತಾಗ್ಬೇಕು. ವಿ ಸ್ಟಾರ್ಟ್ ವಿತ್ ದ ಬಾಯ್ಸ್, ಯಾಕಂದ್ರೆ ಗರ್ಲ್ಸ್ ಆರ್ ಯಾವಾಗ್ಲೂ ಸ್ಟ್ರಾಂಗ್ ಅಲ್ಲ. ಸೊ ಲೆಟ್ಸ್ ಗಿವ್ ಇಟ್ ಟು ದ ವೀಕರ್ ಸೈಡ್. ನಾನು 1 2 3 ಹೇಳುವಾಗ ವಿ ಶುಡ್ ಹಿಯರ್ ದಿಸ್ ಸೋ ಲೌಡ್ ನಾಯ್ಸ್. ಬಿಲ್ಡಿಂಗ್ ಎಲ್ಲ ಗಡಗಡ ಅನ್ಬೇಕು. ಓಕೆ, ರೆಡಿ? 1 2 and 3. ಗೊತ್ತಾಗಿಲ್ಲ ಆದ್ರೂ ಪರವಾಗಿಲ್ಲ. ವೆರಿ ಗುಡ್. ಓಕೆ, ನಾವು ಅಪ್ ಟು ಯು ಗರ್ಲ್ಸ್. ಓಕೆ, ಮರ್ಯಾದೆ ಪ್ರಶ್ನೆ. ರೆಡಿ? 1 2 3. ಅದಪ್ಪ ಸೌಂಡು. ಬೊಬ್ಬೆ ಹೊಡೆದಲ್ಲಿ ಹುಡುಗಿರನ್ನ ಬೀಟ್ ಮಾಡಕ್ ಯಾರಿಗೂ ಆಗಲ್ಲ. ಆದ್ರೆ ನಾವಿಲ್ಲಿರೋದು ಬೊಬ್ಬೆ ಹೊಡೆಯೋ ಕಾಂಪಿಟೇಷನ್ಗಲ್ಲ. ವಿ ಹ್ಯಾವ್ ಸಮ್ ಸಾಲಿಡ್ ಫನ್ ಗೇಮ್ಸ್ ಆಡಕ್ಕೂ ರೆಡಿ ಆಗಿದ್ದೀರಲ್ಲ? ಓಕೆ, ನೀವೆಲ್ಲ ಯಾವ ಕ್ಲಾಸಿಂದ? ಪ್ರೀ ಯೂನಿವರ್ಸಿಟಿ ಫಸ್ಟ್ PUC ಸೆಕೆಂಡ್ PUC ಟುಗೆದರ್? ನೀವು ಫಸ್ಟ್ PUC. ಹೆಸರು? ತೇಜಸ್ವಿ. ಕನ್ಫ್ಯೂಷನ್? ನಿಮ್ಮ ಹೆಸರು ತೇಜಸ್ವಿನಿ ಅಲ್ಲ? ನಿಮ್ಮ ಹೆಸರೇ ಅಲ್ಲ? ಓಕೆ, ಯಾವ ಫಸ್ಟ್ PUC ತೇಜಸ್ವಿನಿ ಯಾವ ಬ್ಯಾಚ್? ಕಾಮರ್ಸ್. ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು?
ಹಿಸ್ಟ್ರಿ. ಇನ್ನೂ ಕನ್ಫ್ಯೂಷನಾ? ಕಾಮರ್ಸ್ ಸ್ಟೂಡೆಂಟ್ ಹಿಸ್ಟ್ರಿ ಅಂದ್ರೆ ಇಷ್ಟ. ವೆರಿ ಗುಡ್, ನೋ ಪ್ರಾಬ್ಲಮ್. ಅದು ಕನ್ಫ್ಯೂಷನ್ ಆಗಿ ಹೇಳಿದಲ್ಲ, ಡೈರೆಕ್ಟ್. ಓಕೆ, ನೀವು ತುಂಬಾ ನಗಾಡ್ತಾ ಇದ್ದಾರೆ. ನಿಮ್ಮ ಹೆಸರು? ಸಂಧ್ಯಾ. ಸಂಧ್ಯಾ, ಯಾವ ಕ್ಲಾಸ್? ಸೆಕೆಂಡ್ PUC. ಪ್ರೆಷರ್ ಎಲ್ಲ ತುಂಬಾ ಇದೆಯಾ ಸೆಕೆಂಡ್ PUC ಸ್ಟಡೀಸ್ ಅಲ್ಲಿ? ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು? ಅಕೌಂಟೆನ್ಸಿ. ಓಕೆ, ವೆರಿ ಗುಡ್. ಮ್ಯಾಥ್ಸ್ ಅಂದ್ರೆ ಎಲ್ರಿಗೂ ಪ್ರಾಬ್ಲಮ್ ಅಪ್ಪ. ಇಲ್ಲಿ ಹುಡುಗಿಯರಿಗೆ ಮ್ಯಾಥ್ಸ್ ಅಂದ್ರೆ ತುಂಬಾ ಇಷ್ಟ, ಆಡ್ಲಿಕ್ಕೆ ಇಷ್ಟ. ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇದ್ದವ್ರು ಯಾರು ಇದ್ದಾರೆ ಇಲ್ಲಿ? ನೀವು? ವೆರಿ ಗುಡ್. ಲಿಖಿತಾ ಸ್ಪೋರ್ಟ್ಸ್ ಮ್ಯಾನಾ ಕಾಲೇಜ್ ಇದು? ಹೌದಾ ಬಾಯ್ಸ್? ಇವ್ರು ಸ್ಪೋರ್ಟ್ಸ್ ಮ್ಯಾನಾ ಕಾಲೇಜ್ ಇದು? ಬಾಯ್ಸ್ ಗೊತ್ತೇ ಇಲ್ಲ ನೀವು ಸ್ಪೋರ್ಟ್ಸ್ ಮ್ಯಾನ್ ಅಂತ. ಎಲ್ಲಿ ಓಡ್ತೀರಿ? ಇಲ್ಲಿಂದ ಕ್ಯಾಂಟೀನ್ ಇಂದ ಮೇಲ್ಗಡೆ ಕೆಳಗಡೆನಾ? ವಾಲಿಬಾಲ್ ಪ್ಲೇಯರ್. ನೀವು ನೋಡ್ತಾ ಇಲ್ವಲ್ಲ? ನೋಡ್ತೀರಾ? ಗರ್ಲ್ಸ್ ಇದು ಗುರ್ತಾ ಇದೆಯಲ್ಲ ಕಾಲೇಜಲ್ಲಿ? ಹಾ, ಇವ್ರ ಹೆಸರೇನು ನೋಡ ಹೇಳಿ. ಇವ್ರ ಹೆಸರೇನು? ತನುಜಾ. ಸೂಪರ್, ವೆರಿ ಗುಡ್. ನೀವಂತೂ PUC ಕ್ಲಿಯರ್ ಮಾಡ್ತೀರಾ ಡೆಫಿನೆಟ್, ಯಾಕಂದ್ರೆ ಲವ್ ಯೋರ್ ನೇಬರ್ಸ್. ವೆರಿ ಗುಡ್. ನಿಮ್ಮ ಹೆಸರೇನು? ಅಜಿತ್. ಫಸ್ಟ್ PUC ಸೆಕೆಂಡ್ PUC? ಫಸ್ಟ್ PUC. ನಿಮ್ ಕ್ಲಾಸಲ್ಲಿ ಫಸ್ಟ್ PUC ಸೆಕೆಂಡ್ PUC ಸ್ಟೂಡೆಂಟ್ ಸ್ವಲ್ಪ ಕಡಿಮೆ ಇದ್ರಾ? ಎಲ್ರು ಬಂದಿದ್ದಾರೆ. ಮತ್ತೆ 8th ಸ್ಟ್ಯಾಂಡರ್ಡ್ ಹುಡುಗರನ್ನ ಯಾಕೆ ಕರ್ಕೊಂಡು ಬಂದಿದ್ದೀರಾ? ಅಲ್ವಾ? PUC ನಾ ನೀವು? ಸಾರಿ. ಏನ್ ಹೆಸರು? ಶಾಕಿರ್. ಓಕೆ, ಶಾಕಿರ್. ಫಸ್ಟ್ PUC ನ ಸೆಕೆಂಡ್ PUC ನ? ಫಸ್ಟ್ PUC. ಶಿಗರ್ ಮೀಸೆ ಬರ್ತಾ ಇದೆ. ಫಸ್ಟ್ PUC ಶಾಕಿರ್. ಇದು ಗಣೇಶ್ಪುರ ಕಾಟಿಪಲ್ಲದ ಕಾಲೇಜ್. ಸ್ಟೂಡೆಂಟ್ಸ್ ತುಂಬಾ ಎನರ್ಜೆಟಿಕ್ ಆಗಿದ್ದಾರೆ. ಇಟ್ಸ್ ಗೋನ್ ಬಿ ಎ ಟಫ್ ಫೈಟ್, ಯಾಕಂದ್ರೆ ಬಾಯ್ಸ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ, ಗರ್ಲ್ಸ್ ಇನ್ನಷ್ಟು ಸ್ವಲ್ಪ ಜಾಸ್ತಿ ಸ್ಟ್ರಾಂಗ್ ಆಗಿದ್ದಾರೆ. ಗೇಮ್ಸ್ ಅಲ್ಲಿ ಏನಾಗುತ್ತೆ ನೋಡೋಣ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ Diary Day presents Campus Buzz, co-sponsored by Milka Wonder Cake. Have a look at the tough fights. Diary Day presents Campus Buzz ನಲ್ಲಿ ಇದೀಗ ಫಸ್ಟ್ ಗೇಮ್ ನ ಟೈಮ್ ಸ್ಟಾರ್ಟ್ ಆಗಿದೆ. ಸೊ 2 ಬಾಯ್ಸ್ ಅಂಡ್ 2 ಗರ್ಲ್ಸ್. ಬೇಗ ಫಸ್ಟ್ ಗೇಮ್ ಗೆ ಯಾರು ಬರ್ತಾ ಇದ್ದೀರಾ? ರೆಡಿ? ನಿಮ್ಮ ಹೆಸರೇನು ಹೇಳಿದ್ರಿ? ಲಿಖಿತಾ ಸೆಕೆಂಡ್ PUC. ಎಲ್ಲಿಂದ ಬರ್ತಾ ಇದ್ದೀರಾ? ನಿಮ್ಮ ಮನೆ? ಕೃಷ್ಣಾಪುರ, ಸೆಂಟ್ ಲವ್. ಮನೆ ನಂಬರ್ ಎಲ್ಲ ಹೇಳ್ತೀರಾ? ಅಡ್ರೆಸ್? 7/59 ಎಲ್ಲ ಬರ್ಕೊಂಡ್ರಲ್ಲ? ಓಕೆ. ನಿಮಗೆ ಯಾರಿಗಾದ್ರೂ ಪೋಸ್ಟ್ ಮಾಡ್ಲಿಕ್ಕಿದ್ರೆ ಅವ್ರು ನಿಮಗೆ ಅಡ್ರೆಸ್ಸಿಗೆ ಪೋಸ್ಟ್ ಮಾಡ್ತಾರೆ. ಓಕೆ. ಅಪ್ಪ ಅಮ್ಮದಲ್ಲಿ ಯಾರು ನಿಮ್ಗೆ ಇಷ್ಟ? ಮಮ್ಮಿನಾ ಡ್ಯಾಡಿನಾ? ಏನ್ ಮಾಡ್ತಾರೆ ಮಮ್ಮಿ ಡ್ಯಾಡಿ? ಅಪ್ಪ ಡ್ರೈವರ್, ಅಮ್ಮ ಬೇಡಿ ಕಟ್ಟೋದು. ನಿಮ್ಗೇನಾದ್ರೂ ಬೇಕು ಅಂತಿದ್ರೆ ಯಾರ ಹತ್ರ ಹೇಳ್ತೀರಾ? ಮಮ್ಮಿ ಹತ್ರನಾ ಡ್ಯಾಡಿ ಹತ್ರನಾ? ಮಮ್ಮಿ ಹತ್ರ. ಯಾವಾಗ್ಲೂ ಆ ಮಮ್ಮಿ ಜೊತೆ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತಲ್ಲ, ಮಮ್ಮಿ ಹತ್ರ ಹೇಳಿದ್ರೆ ಆಗುತ್ತೆ ಕೆಲಸ ಅಂತ. ನೀವು? ಸಂಧ್ಯಾ ಸೆಕೆಂಡ್ PUC, ಮನೆ ಕೈಕಂಬ. ಅಷ್ಟೇ, ಅಡ್ರೆಸ್ ಹೇಳೋದಿಲ್ಲ. ಯಾರಿಗೆ ಸಹ ಗೊತ್ತಾಗಬಾರ್ದು. ಕೈಕಂಬ ನಾಡೊಂದು ಪ್ಲೇ ಓಲೊಂದು ಪ್ಯಾನ್ರಿಚ್. ಇವ್ರನ್ನ ಫೇವ್ರೆಟ್ ಹಾಬಿ ಇದೆ ಪ್ಲೇಯಿಂಗ್ ವಾಲಿಬಾಲ್. ಅವು ಸ್ಪೋರ್ಟ್ಸ್ ಆಂಡ್ ಇದನ್ನ ಟೈಮ್ ಇತ್ತನೆಲ್ಲ ವಾಲಿಬಾಲಿಗೆ ಹೋಗ್ಬಂದಿಪ್ಪಾರೆ? ಇಲ್ಲದಿಲ್ಲ. ವಾಚಿಂಗ್ ಟಿವಿ. ಓಕೆ. ಯಾವ್ದಾದ್ರು ಸ್ಪೆಸಿಫಿಕ್ ಚಾನೆಲ್ ಯಾವ್ದಾದ್ರು ನೋಡ್ತೀರಾ? ಏನಾದ್ರು ಸ್ಪೆಸಿಫಿಕ್ ಪ್ರೋಗ್ರಾಮ್ ನೋಡ್ತೀರಾ? WWE. ಮೇಯರ್ ಸ್ಪೋರ್ಟ್ಸ್ ಮ್ಯಾನ್ ಅಂದ ಮೇಯರ್ ಸ್ಪೋರ್ಟ್ಸ್ ಮ್ಯಾನ್ WWE. ನಿಕ್ಲೆ ಗುರ್ತಾಯ್ಜ ಮೇರ್ನ ಗುರ್ತಾಂಡತೆ ಸ್ಟ್ರಾಂಗುಲ್ಲೇರಿ ಪೊಂಡುಲು ನಿಕ್ಲೆ ನೋ ಪ್ರಾಬ್ಲಮ್ ಅದ ಚೇಂಜ್ ಮಾಡ್ಪಾರ ಉಂಡಿಗೆ ಅಲೆ ಬೇತೆ ಇಜ್ಜೆ ಈರೆಗೊಬ್ಬರ ಅದ. ಓಕೆ. ಇರ್ನ ಪುದರ್ ಸೆಕೆಂಡ್ PUC ಇಲ್ಲಿ ಮಂಗಲ್ಪೇಟೆ. ಅಪ್ ಅಂಡ್ ಡೌನ್ ಎದ್ದು ದೂರ ಹಾಕೊಂಡು 1 ಕಿಲೋಮೀಟರ್. 1 ಕಿಲೋಮೀಟ್ರಾ? 1 ಕಿಲೋಮೀಟರ್ ಹಾಕೊಂಡೆ ಬಲ್ತಂದು ಬರ್ಪಾರೆ, ನಡ್ತಂದು ಬರ್ಪಾರೆ, ಬಸ್ಸಡು ಬರ್ಪಾರೆ. ನಿಜಕ್ಕೆ ಎಂಚ ಬರ್ಪಾರೆ? ಸ್ಕೂಲಿಗೆ ಬರ್ಪುನ ಕಾಲೇಜಿಗೆ ಬರ್ನಾಗ ಬಸ್ಸಡು ಬರ್ಪಾರೆ, ಬಲ್ತಂದು ಬರ್ಪಾರೆ, ನಡ್ತಂದು ಬರ್ಪಾರೆ, ಅದು ಆರಾಮಾಗಿ ಬರ್ಪಾರೆ. ನಡ್ತಂದು ಬರ್ಪಾರೆ. 8 ಗಂಟೆಗೆ ಹಾಕುವಾರ? 5 ಗಂಟೆಗೆ ಹಾಕಿದ್ದು ಕಾಲೇಜ್ ಸ್ಟಾರ್ಟ್ ಆಪುನೇ ತುರ್ತುಗು ಓರ್ಮ ಗಂಟೆ 5 ಗಂಟೆಗೆ ಹಾಕಿದ್ದು ನಡಪರೆ ಶುರು ಮಾಡ್ತಾನ 1 ಕಿಲೋಮೀಟರ್ ಓರ್ಮ ಗಂಟೆಗೆ ಬತ್ತ ಎತ್ತುವಾರ ಅತ್ತ 7 ಗಂಟೆ ಬೋಡಿರಿ 1 ಕಿಲೋಮೀಟರ್ ಬರೋಡಾಂಡ ಏತ್ ಪೊರ್ತು ಬೋಡಿರಿ
ಇರುವ ನಿಮಿಷ. ಓಕೆ, ವೆರಿ ಗುಡ್. ಇರ್ನ ಪುದಾರ್ ಅಭಿಲಾಷ್ ಹೋಗ್ತಿಡ್ದು ಅಲ್ಲೇ ಜಿಯರ್ಲೇರನ್ ಫಾಲೋ ಅನ್ಪುಜೇರ್ ಪನ್ಲೆ ಕೈಕಮ್ಮ ಇರೆಗ್ ದಾದ ಸ್ಪೋರ್ಟ್ಸ್ ಇಷ್ಟಾನೆ, ಟಿವಿ ಇಷ್ಟಾನೆ, ದಾದನ್ ಇರೆಗ್ ಬಾರಿ ಲಾಯ್ಕ್ ಇಷ್ಟ ಆಪುನ ದಾದ ನೋಡೆ ಟಿವಿ ದಾದ ಇಷ್ಟ ರೆಸ್ಲಿಂಗಾ ಒಂದು ನಿಕಲ್ ಪಣ್ಣೊಂದು ಬೈದಿನ ರೆಸ್ಲಿಂಗ್ ದ ಫ್ಯಾನ್ಸ್ ಇರುವೇರಿ. ಎನಿವೇ ಮೂಲೊಂಜಿ ರೆಸ್ಲರ್ ಉಲ್ಲೇರಿ, ಮೂಲೊಂಜಿ ವಾಕರ್ ಉಲ್ಲೇರಿ, ಮೂಲೊಂಜಿ ವಾಲಿಬಾಲ್ ಸ್ಪೋರ್ಟ್ಸ್ ಮ್ಯಾನ್ ಉಲ್ಲೇರಿ, ಮರೊಂಜಿ ತೆಲ್ಕೆದ ಒಂಜಿ ಪೊಣ್ಣು ಉಂಡು. ಓಕೆ, ಫಸ್ಟ್ ಗೇಮ್ ರೆಡಿ ಆತನ್ರಿ. ಆರ್ ಯು ರೆಡಿ? Diary Day presents Campus Buzz. ನಾವಿದ್ದೇವೆ ಶ್ರೀ ನಾರಾಯಣ್ ಗುರು ಕಾಲೇಜ್. ಬಾಯ್ಸ್ ಅಂಡ್ ಗರ್ಲ್ಸ್ ರೆಡಿ ಫಾರ್ ದ ಫಸ್ಟ್ ಗೇಮ್? ರೆಡಿ ಬಾಯ್ಸ್ ಫಸ್ಟ್. ಓಕೆ, ಗೇಮ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಇಲ್ಲೊಂದು ಸರ್ಕಲ್ ಕಾಣ್ತಾ ಇದೆ, ತುಂಬ ಬಾಲ್ಸ್ ಎಲ್ಲ ಸೈಡಲ್ಲಿದೆ, ಪ್ಲಾಸ್ಟಿಕ್ ಬಾಲ್ಸ್, ಸಾಫ್ಟ್ ಬಾಲ್ಸ್. ಓಕೆ, ಇದನ್ನು ಬಾಯಲ್ಲಿ ಕಚ್ಕೊಂಡು ಹೋಗಿ ಕೈ ಹಿಂದ್ಗಡೆ ಕಟ್ಟಬೇಕು. ಬಾಯಲ್ಲಿ ಕಚ್ಕೊಂಡು ಹೋಗಿ ಆ ಸರ್ಕಲ್ನ ಒಳಗಡೆ ಇಡಬೇಕು. ಓಕೆ, ಬಾಯಲ್ಲಿ ಕಚ್ಕೊಂಡು ಹೋಗಿ ಆ ಸರ್ಕಲ್ನ ಒಳಗಡೆ ಇರ್ಬೋದು. ಅಲ್ಲಿ ಚಿಕ್ಕ ಬಾಲ್ ಇದೆ, ದೊಡ್ಡ ಬಾಲ್ ಇದೆ, ಯೆಲ್ಲೋ ಇದೆ, ಆರೆಂಜ್ ಇದೆ, ಪಿಂಕ್ ಇದೆ, ಎಲ್ಲ ಇದೆ. ಯಾವ್ದು ನಿಮ್ಮ ಫೇವ್ರೇಟ್ ಅದರಲ್ಲಿ ಸ್ಟಾರ್ಟ್ ಮಾಡ್ಬೋದು. ಬಾಯ್ಸ್ ವಿಲ್ ಸ್ಟಾರ್ಟ್. ಕೈ ಹಿಂದ್ಗಡೆ ಕಟ್ಕೊಡ್ಬೇಕು, ಕೈ ಹಿಂದೆ ಕಟ್. ರೆಡಿ? ಯೋರ್ ಟೈಮ್ ಸ್ಟಾರ್ಟ್ಸ್ ನಾವ್. ರೆಡಿ ಅಲ್ಲ? ನೋ ಪ್ರಾಬ್ಲಮ್. ಇಬ್ರು ಒಟ್ಟಿಗಲ್ಲ, ಒಬ್ರೊಬ್ರೆ. ಇಬ್ರು ಒಟ್ಟಿಗೆ ಬಾಯಲ್ಲಿ ಹೇಗೆ ಕಚ್ಕೊಂಡು ಹೋಗ್ತೀರಿ? ಒಂದೊಂದಾ? ಇಲ್ಲ, ಒಬ್ರೊಬ್ರೆ ಆಟ ಆಡ್ಲಿಕ್ಕೆ ನೀವು ಫಸ್ಟ್ ಆಟ ಆಡ್ತೀರಾ, ರೈಟ್? ಶಾಹಿರ್, ಸಮರ್ಥ್. ಶಾಹಿರ್ ಯಾರು? ಇಲ್ಲಿ 8th ಸ್ಟ್ಯಾಂಡರ್ಡ್ನವರು, ಸಾರಿ. ಓಕೆ, ಸಮರ್ಥ್ ರೆಡಿ? ಯೋರ್ ಟೈಮ್. ಡೌಟ್ ಇದೆಯಾ? ಏನ್ ಮಾಡ್ಬೇಕು ಹೇಳಿ? ಬಾಲನ್ನು ಬಾಯಲ್ಲಿ ಕಚ್ಕೊಂಡು ಹೋಗಿ ಆ ರೌಂಡಲ್ಲಿ ಇಡಬೇಕು. ಆ ರೌಂಡಿಂದ ಹೊರಗಡೆ ಬಂದ್ರೆ ಪಾಯಿಂಟ್ಸ್ ಇಲ್ಲ. ಟೈಮ್ ಕ್ಲೋಸ್ ಆಗುವಾಗ ಬಾಲ್ನ ಸರ್ಕಲ್ನ ಒಳಗಡೆ ಇಡಬೇಕು. ಓಕೆ, ಗರ್ಲ್ಸ್ ನೋಡಿ ರೆಡಿ ಆಗಿ. ಏನು ಟೆನ್ಷನ್ ಆಗ್ತಾ ಇದೆ? ಇಲ್ಲ, ನೋ ಪ್ರಾಬ್ಲಮ್. ಬಾಯ್ಸ್ ರೆಡಿ? ಸಮರ್, ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಸಣ್ಣದು. Okay. Next one. Okay. Stop. Samar, ಬನ್ನಿ. ಕಷ್ಟ ಇದೆಯಾ? ಕಷ್ಟ ಇದೆ. ನೀವು ಮಾಡಿ ತೋರಿಸ್ತೀರಾ? ಆಯ್ತು, ಟ್ರೈಯಾ? ಓಕೆ, ಆಕ್ಚುಲಿ ಗೇಮ್ ಇದಲ್ಲ, ಗೇಮ್ ಬೇರೆ ಇದೆ. ಬನ್ನಿ. ಓಕೆ, ನಾನು ಟೈಮ್ ಲಿಮಿಟ್ ಕೊಡ್ತೇನೆ. ಒಂದು ಕಾಲಲ್ಲಿ ಟೊಂಕ ಹಾಕೊಂಡು ಹಾಪ್ ಬಾಲನ್ನು ಸ್ಕಿಪ್ ಮಾಡಿ ಈ ಸರ್ಕಲ್ನೊಳಗೆ ಹಾಕಬೇಕು. ಟೈಮ್ ಲಿಮಿಟ್ ಕೊಡ್ತೇವೆ. ಹಾಪ್ ಮಾಡಿಕೊಂಡು ಇದನ್ನು ಪುಷ್ ಮಾಡಿ ಈ ಸರ್ಕಲ್ ಒಳಗಡೆ ಬೀಳ್ಬೇಕು. ಇದು ಈಸಿ ಇದೆಯಾ? ಇದು ಟ್ರೈ ಮಾಡ್ಬೋದಾ? ಗರ್ಲ್ಸ್ ಓಕೆ? ನೀವು ಯಾವ ಕಾಲಲ್ಲಿ ಹಾಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅದೇ ಕಾಲಲ್ಲಿ ಎಂಡ್ವರೆಗೆ ಯೂಸ್ ಮಾಡಬೇಕು. ಮಧ್ಯದಲ್ಲಿ ಕಾಲ್ ಚೇಂಜ್ ಮಾಡ್ಲಿಕ್ಕಿಲ್ಲ ಅಥವಾ ಕಾಲ್ ಕೆಳಗಡೆ ಇಡ್ಲಿಕ್ಕಿಲ್ಲ, ಇಲ್ಲಾಂದ್ರೆ ಫೌಲ್ ಗೊತ್ತಿದೆ ಅಲ್ಲ ನಿಮ್ಗೆ? ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ? ಇಲ್ಲ, ಸ್ಪೋರ್ಟ್ಸ್ ಮ್ಯಾನ್ ಹೇಳ್ತಾರೆ ಫೌಲ್. ಹಾಗೆ ಒಂದು ಕಾಲಲ್ಲಿ ಸ್ಟಾರ್ಟ್ ಮಾಡಬೇಕು. ಟೈಮ್ ಲಿಮಿಟ್ ಒಳಗಡೆ ಆ ಸರ್ಕಲ್ ಅಲ್ಲಿ ಎಷ್ಟು ಬಾಲ್ಸ್ ಹಾಕ್ತೀರಾ ನೋಡೋಣ. ಓಕೆ, ರೆಡಿ? ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ವೆರಿ ಗುಡ್. ವಾವ್. Okay, no problem. Lick it up.
Okay, done. Oh. Try. Come on, lick it. We can do it. Try. ಒಂದಾದ್ರೂ ಹಾಕಿ ಅದಕ್ಕೆ ಸ್ಟಾಪರ್ ಕೊಡಿ ಅಲ್ಲ. ಇಟ್ಸ್ ವೆರಿ ಗುಡ್. ತುಂಬಾ ಕಷ್ಟ ಆಯ್ತಾ? ಸೇರ್ಬೇಕಾ? ಕೂತ್ಕೊಳ್ಳಿ. ಇಲ್ಲ, ಓಕೆ. ಏನ್ ಪ್ರಾಬ್ಲಮ್? ಸ್ಟಾಪರ್ ಸಿಗ್ತಾ ಇರ್ಲಿಲ್ಲ. ಹೋಗ್ತಾ ಇತ್ತು ಸ್ಟಾಪರ್ ಸಿಗ್ತಾ ಇರ್ಲಿಲ್ಲ. ಇಲ್ಲ, ಅದು ಬಾಲ್ ಅಲ್ಲ, ಫುಲ್ ರೋಲ್ ಆಗ್ತಾ ಹೋಗ್ತದೆ. ಬಾಲ್ ಅಲ್ಲ, ಬಾಲೇ. ಮತ್ತೆ ಕಲ್ಲಿಟ್ರೆ, ಬಾಕ್ಸ್ ಎಲ್ಲ ಇಟ್ರೆ ಹೇಗಾಗುದು? ಅದಕ್ಕೆ ಸ್ವಲ್ಪ ಕಷ್ಟ ಇರಬೇಕು. ಬಾಯ್ಸಿಗೆ ಟಕ್ಕರ್ ಕೊಡ್ಬೇಕಂದ್ರೆ ಸ್ವಲ್ಪ ಟ್ರೈ ಮಾಡ್ಬೇಕು. ಏನಾದ್ರೂ ಟಿಪ್ಸ್ ಇದೆಯಾ ನಿಮ್ಮ ಪಾರ್ಟ್ನರಿಗೆ ಹೇಳಲಿಕ್ಕೆ? ಸ್ವಲ್ಪ ನಿಧಾನವಾಗಿ ಮಾಡು. ಆಲ್ ದ ಬೆಸ್ಟ್. ಮತ್ತೆ ಅಲ್ಲ, ನೀವೀಗ ಫಸ್ಟ್ ಒಮ್ಮೆ ಫೀಲ್ಡಿಗೆ ಹೋಗಿ ಅದು ಹೇಗೆ ಅಂತ ಎಕ್ಸ್ಪೀರಿಯನ್ಸ್ ನೋಡಿ ಬಂದಾರಲ್ಲ, ಸ್ವಲ್ಪ ಹೇಳಲಿಕ್ಕಿದ್ರೆ ಹೇಳಿ. ನಿಧಾನವಾಗಿ ಆಡಬೇಕು. ಆಲ್ ದ ಬೆಸ್ಟ್. ಮತ್ತೆ ಇನ್ನೊಂದು ಬಾಲ್ ಹತ್ತಿರ ಬರುವಾಗ ಸ್ವಲ್ಪ ನಿಲ್ಲಕ್ಕೆ. ಸ್ವಲ್ಪ ಹತ್ತಿರ ಬರುವಾಗ ಬಾಲ್ ನಿಲ್ಲಿಕ್ಕೆ ಹೇಳಿ, ಆಯ್ತಾ? ಓಕೆ ಬಾಯ್ಸ್, ಗರ್ಲ್ಸ್ ಒಬ್ರು ಟ್ರೈ ಮಾಡಿ ಆಯ್ತು. ಏನ್ ಅನಿಸ್ತಾ ಇದೆ? ಇನ್ನೊಬ್ರು ಗರ್ಲ್ ಯಾರು ಟ್ರೈ ಮಾಡ್ತಾರಾ? ಆಗುದಿಲ್ಲ ಅಂದ್ರೆ ಅವ್ರಿಗೆ ಆಗುದಿಲ್ಲ, ನಿಮ್ಗೆ ಆಗುದಿಲ್ವಾ? ಅವರಿಗೆ ಸಹ ಆಗುದಿಲ್ಲ. ನಿಮ್ಗೆ ಏನ್ ಅನಿಸ್ತದೆ? ಇನ್ನೊಂದು ಗರ್ಲ್ ಮಾಡ್ತಾರಾ? ನೋ. ಓಕೆ, ಬಾಯ್ಸ್ ಹೇಳ್ತಾ ಇದ್ದಾರೆ ಹುಡುಗಿಯರಿಗೆ ಆಗಲ್ಲ ಅಂತ. ಚಾಲೆಂಜ್ ಕೊಟ್ಟಿದ್ದಾರೆ ನಿಮ್ಗೆ ಆಗಲ್ಲ ಅಂತ. ಹಾಗೆ ಚಾಲೆಂಜ್ ಕೊಡೋದಾದ್ರೆ ಒಂದು ಬಾಯನ್ನೇ ಫೀಲ್ಡ್ಗೆ ಇಳಿಸುವ. ಓಕೆ, ನಿಖಿಲ್ ರೆಡಿ ಆದಾ? ಮಲ್ತ ತೋಜಾಲಿ ಈರ್ ಮಲ್ತನೆ ಬೊಕ. ಎಗ್ರಿ. ಮೂಜಿ ಟಿಪ್ಸ್ ಸಾರಿ ಇತ್ತನೆ ಕೊರ್ತೇರು. ಆರ್ನ ಟೀಮ್ ದಾರೆಗಂದು ಕೊರ್ನಿ ಅಡಿ ಇರ್ಲ ಫಾಲೋ ಮಲ್ಪೊಲಿ. ಬಾಲ್ ಬರ್ನಾಗ ಮಾತ್ರ ಸ್ಟಾಪ್ ಪನೋಡು. ಓಕೆ, ರೆಡಿ? ಆಲ್ ದ ಬೆಸ್ಟ್. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ವಾ, ಸ್ಟಾಪ್ ಕೊಡ್ದು. ಸೂಪರ್ ಫಾಸ್ಟ್ ಡು ಒಂದು. ಓಕೆ. Abhilash, come on. Abhilash. Okay, Abhilash. Well, very good. Superb. ಫಸ್ಟ್ ಗೋರ ಒಂಜಿ ಕಾರಡ್ ದಂಡಿ ಯಾರು ಕಣ್ಣ ಇಪ್ಪಾಡು ಒಂಜಿ ಟ್ರಯಲ್. ಸೆಕೆಂಡ್ ಒಂದ್ಸಲ ಇಂಚ ಮಾಡ್ತದಿಲ್ಲ ಯಾರು. ಸೆಕೆಂಡ್ ಮೂರನೇ ಬಾರಿ ಕೂಡ 3 times ಕೊರದಿಲ್ಲ. ಇರು ಟ್ರೈ ಮಾಡ್ದಿನ ಬಿಡ್ಲಿ. ಯು ಡಿಂಟ್ ಇವನ್ ಹಾಪ್. ಬಾಯ್ಸ್ ನಾದೊಂದು ಮರ್ಯಾದೆ ಕೊಂಡು. ಗರ್ಲ್ಸ್ ಚೇರ್ ಅಪ್. ಅಟ್ ಲೀಸ್ಟ್ ಮೋರ್ ಟ್ರೈ ಮಾಡ್ತೇವೆ. ಕರೆಕ್ಟ್? ಇರ್ನ ಅನಿಸಿಕೆ ಪ್ಲೀಸ್. ಕಾಲು ನೋವು ಆಗ್ತದೆ. ಬಾಯ್ಸಿಗೆ ಸಹ ಕಾಲು ನೋವು ಆಗ್ತದೆ. ಅರೆ ಮರ್ದ್ ಕೋ ದರ್ದ್ ನೀ ಹೋತಾ. ವಾಟ್ ಇಸ್ ದಿಸ್?
ಓಕೆ ಬಂಗಡೆ ಫಿಶ್ ಇತ್ತೆ ಈರ್ ಮಾಲ್ಪನ ಗೊತ್ತಾಪುಂಡು ನೋ ಪ್ರಾಬ್ಲಮ್ ಇತ್ತೆ ಇರುವೆರೆಗ್ಲ ಆ ಬಾಲ್ ಸರ್ಕಲ್ ದೊಲೈ ಪಾಡ್ರೆ ಆತಿಜಿ ಸೊ ವಿ ಗೆಟ್ ಬ್ಯಾಕ್ ಟು ದ ಗರ್ಲ್ಸ್ ಓಕೆ ರೆಡಿ ಯೋರ್ ಟರ್ನ್ WWE show me your talent on the field all the very best can we cheer for her can we cheer for her okay your time starts now so engla challenge accept malpare engla WWE wrestler or sportsman of this college Sandhya barondillere 3 2 1 and here you go Sandhya come on nidanadu very good very good very good very good very good very good wah wah what tackling appa iru onji pandala you are lead dullar come on you can do it very good very good very good oh borderline oh come on again okay try the other one try another color come on you can do it okay very good idu enta ikkada dancing la undu madhyadu okay try there's still time okay no come try 10 9 8 7 6 5 4 3 2 1 Sandhya wow pincha undu Carbene avundu oda mata participants la first one panundi Carbene avundu and ee Carbene da naduttu ir ಮತ್ತೆ dance ಮಾಡ್ತಿರ್ತಾರೆ ಹೌದಾ ಅದೇ ಇರಿ ಗೊತ್ತಾಯ್ತೆ ಒಂದು ನಿಖಿಲ್ ತೂತಾರತ ನಿಖಿಲ್ ಮಾತ ತೂತ ಹೌದಾ ಅದ ಡಾನ್ಸ್ ಆತ ಗೇಮ್ ಟ್ಯಾಕ್ಟಿಕ್ಸ್ ಗೇಮ್ ತುಗ ಹೊರ ಕೂಡೋರ ಮಾಡ್ತಾರೆ ಗೊತ್ತಿಚ್ಚಿ ಓಕೆ ನೋ ಪ್ರಾಬ್ಲಮ್ ಮೂಜನ ಗೋಪುದ ಆತಂಡ್ರಿ ಬಟ್ ನೋಬಡಿ ಹ್ಯಾಸ್ ಸಕ್ಸೀಡೆಡ್ ಡೈರಿ ಡೇ ಪ್ರೆಸೆನ್ಸ್ ಕ್ಯಾಂಪಸ್ ಬಸ್ ನಲ್ಲಿ 3 ವಿದ್ಯಾರ್ಥಿಗಳು ಆಟಾಡಿ ಆಗಿದೆ 1 more person to go एक तू ही भरोसा एक तू ही सहारा ready to play and here gobune edumbu we have to take a very short break don't go anywhere because the final contestant is ready right take a short break welcome back to Dairy Day Presents Campus Bus co-sponsored by Milka Wonder Cake navideve Sri Narayan Guru Pre-University College Ganeshpura Katipalla and the happening students come on make some noise very good iga nama final contestant all the very best and your time starts 3 2 1 now slowly avi elle bowler na favorite anja come on woo very good little more Wait. Come on
ವೆರಿ ಗುಡ್ ವೆರಿ ಗುಡ್. ಲಿಟಲ್ 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 ಒಂತೆ 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 ಸಕಲ್ದಿಲ್ಲ. ಸ್ಲೋಲಿ ಸ್ಲೋಲಿ ಸ್ಲೋಲಿ. ಓ ಟೈಮ್ ಉಂಟು, ಆರಾಮ್ ಮಾಡು ಪ್ಲೀಸ್. ಓಕೆ, ಬಾಯ್ಸ್ ಕೂಡ ಆಟ ಆಡಿ ಆಗಿದೆ. ಓಕೆ, ಫಸ್ಟ್ ಗೇಮ್ ಆಗಿದೆ. ಸಿಮಿಲಾರಿಟಿ ಏನಪ್ಪಾ ಅಂದ್ರೆ 4 ಜನ ಬಾಲ್ ಸರ್ಕಲ್ ಒಳಗಡೆ ಹಾಕ್ಲಿಕ್ಕೆ ಆಗ್ಲಿಲ್ಲ, ಕರೆಕ್ಟ್. ಡಿಸಿಮಿಲಾರಿಟಿ ಏನಪ್ಪಾ ಅಂದ್ರೆ 2 ಗರ್ಲ್ಸ್ ಫೌಲ್ ಮಾಡಿಲ್ಲ, 2 ಬಾಯ್ಸ್ ಫೌಲ್ ಮಾಡಿದ್ದಾರೆ, ಕರೆಕ್ಟ್. ಹೇಳಿ ಕರೆಕ್ಟ್. ಅದು ಅಂದ್ರೆ ಸೋಲ್ ಒಪ್ಕೊಂಡಿದ್ದಾರೆ ಅಲ್ವಾ? ಇಲ್ಲ ಇಲ್ಲ, ಎಸ್ ಸರ್ ನೋನಾ? ಓಕೆ, ಮರ್ಯಾದೆ ಪ್ರಶ್ನೆ. ಬಾಯ್ಸ್ ಅಲ್ಲಿ ಯಾರಾದ್ರೂ ಕ್ರೌಡ್ ಅಲ್ಲಿ ಬಂದು ಈ ಗೇಮ್ ಅನ್ನು ಆಡ್ಬೇಕು, ಯಾರಾದ್ರೂ ಒಬ್ರು ಕಮ್. ವಾಹ್, ಕಮ್ ಆನ್. ಈಗ ಬಾಯ್ಸ್ ಚಾಲೆಂಜ್ ಆಕ್ಸೆಪ್ಟ್ ಮಾಡಿದ್ದಾರೆ. ನಮ್ ಗರ್ಲ್ಸ್ ಅಲ್ಲಿ ಯಾರಾದ್ರೂ ಒಬ್ರು ಬನ್ನಿ ನೋಡೋಣ. ವೆರಿ ಗುಡ್, ಬನ್ನಿ. ಆಲ್ ದ ಬೆಸ್ಟ್. ನೀವೆಲ್ಲಿಂದ ಬರ್ತಾ ಇದ್ದೀರಾ? ಕಾಟಿಪಾಡ ಹತ್ರನೇ. ಏನು ಫಸ್ಟ್ PUC, ಸೆಕೆಂಡ್ PUC? ಫೇವ್ರೆಟ್ ಸಬ್ಜೆಕ್ಟ್? ಫೇವ್ರೆಟ್ ತಿಂಡಿ? ದೋಸೆ. ಮಾಡಿಕೊಟ್ರೆ ತಿಂತೀರಾ, ನೀವೇ ಮಾಡ್ತೀರಾ? ಮಾಡಿಕೊಟ್ರೆ ತಿಂತೀರಾ. ಮಾಡಿಕೊಟ್ರೆ ದೋಸೆ ತಿನ್ನೋರು ಯಾರೆಲ್ಲ ಇದ್ದಾರೆ? ಓಕೆ, ನೋ ಪ್ರಾಬ್ಲಮ್, ದೋಸೆ ಇರ್ಲಿ. ಆಲ್ ದ ವೆರಿ ಬೆಸ್ಟ್. ಈಗ ಚಾಲೆಂಜ್ ರೌಂಡಿಗೆ ಬಂದಿದ್ದೀರಾ, ಟ್ರೈ ಮಾಡಬೇಕು. ನಿಮ್ಮ ಹೆಸರು? ಶ್ರೀನಿವಾಸ್. ಎಲ್ಲಿಂದ ಬರ್ತಾ ಇದ್ದೀರಿ? ಕಾಟಿಪಾಳ. ಕಾಟಿಪಾಳ 3ನೇ ಬ್ಲಾಕ್. ಹೆಸರು, ಮನೆ ಹೆಸರು? ನನ್ನ ಹೆಸರು ಶ್ರೀ ಕಟೀಲ್. ಮತ್ತೆ ರೋಡ್ ಹೆಸರು? ಇಲ್ಲ, ಪರವಾಗಿಲ್ಲ. ನಿಮ್ಗೆ ಈ ಗೇಮಿಗೆ ಚಾಲೆಂಜ್ ಅಂದ ತಕ್ಷಣ ಫಸ್ಟ್ ಓಡ್ ಬಂದವ್ರು ನೀವು. ಅಲ್ಲಿ ಟ್ರೈ ಮಾಡ್ತಾ ಇದ್ರಾ? ಇಲ್ಲ. ಅದೇ ಟ್ರೈ ಮಾಡ್ಬೇಕು ಅಂದ್ರೆ ಇಂಟ್ರೆಸ್ಟ್ ಇದೆ. ನೀವೇ ಅಲ್ಲ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಹೇಳಿದ್ದು. ವೆರಿ ಗುಡ್, ಆಲ್ ದ ವೆರಿ ಬೆಸ್ಟ್. ಈಗ ಬಾಯ್ಸ್ ಇನ್ ಸ್ಟಾರ್ಟ್ ಮಾಡೋಣ. ಆವಾಗ ಗರ್ಲ್ಸ್ ಸ್ಟಾರ್ಟ್ ಮಾಡಿದ್ರು, ಈಗ ಬಾಯ್ಸ್. ಓಕೆ, ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಆರಾಮದಲ್ಲಿ. ಕಮ್ ಆನ್ ಬಾಯ್ಸ್, ಮರ್ಯಾದೆ ಉಳಿಸ್ಲಿಕ್ಕೆ ಬಂದಿದ್ದಾರೆ. ಚೇರಿ ಮಾಪ್ ಯಾರ್. Slow. Woo! Little more. ಸ್ವಲ್ಪ. Stop. ಮರ್ಯಾದೆ ಪ್ರಶ್ನೆ ಅಂತ ಹೇಳಿದಕ್ಕೆ ಮರ್ಯಾದೆ ಉಳಿಸ್ಬಿಟ್ರಪ್ಪ. ಸೂಪರ್, ವೆರಿ ಗುಡ್. ಗರ್ಲ್ಸ್ ಏನ್ ಹೇಳ್ತೀರಾ? ಮಾಡಿ ತೋರಿಸ್ತೇವೆ. ನಿಮಗೆ ಚಾನ್ಸ್ ಕೊಡೋಕೆ ಮಾಡ್ಲಿಲ್ಲ, ಅವರು ಹೋಗುವಾಗ ಮಾಡಿ ತೋರಿಸ್ತೇವಲ್ಲ. ಈಗ ಗೊತ್ತಾಯ್ತು. ಓಕೆ, ವೆರಿ ಗುಡ್. ಫಸ್ಟ್ ಟೈಮ್ ಒಂದು ಬಾಲ್ ಅಲ್ಲಿ ನಿಂತಿದೆ. ಸೊ ಇಫ್ ಯು ಡೋಂಟ್ ಬೀಟ್ ದಟ್, ಪ್ರೈಸ್ ಗೋಸ್ ಟು ಹಿಮ್. ರೆಡಿ? ಓಕೆ, ಫಸ್ಟ್ ಗೇಮ್ ಅಲ್ಲಿ ಚಾಲೆಂಜ್ ಅಂತ ಆಕ್ಸೆಪ್ಟ್ ಮಾಡಿ ಶ್ರೀನಿವಾಸ್ ಅವರು ಒಂದು ಬಾಲ್ ಅನ್ನ ಟೈಮ್ ಸ್ಲಾಟ್ ನ ಒಳಗಡೆ ಹಾಕಿದ್ದಾರೆ. ಆ ಟೈಮ್ ನ ಒಳಗಡೆ 2 ಬಾಲ್ ಅನ್ನ ಹಾಕಿದ್ರೆ ಅಥವಾ ಆ ಟೈಮ್ ನ ಕಡಿಮೆ ಟೈಮ್ ಅಲ್ಲಿ ಒಂದು ಬಾಲ್ ಅನ್ನ ಆದ್ರೆ ಹಾಕಿದ್ರೆ ಗರ್ಲ್ಸ್ ವಿನ್. ದೀಪಿಕಾ ರೆಡಿ?
Your time starts 3, 2, 1, now. Oh my God. ಚಾಲೆಂಜ್ ಅಲ್ಲಿ ಇವರಿಗೆ ಸಲ್ಯೂಟ್ ಅಂದ್ರೆ ಇದು ಡಬಲ್ ಸಲ್ಯೂಟ್. ಹೇಗ್ ಮಾಡಿದ್ರಿ? ಹೇಗ್ ಮಾಡಿದ್ರೆ ಗೊತ್ತಿಲ್ಲ, ಒಟ್ಟು ಮಾಡಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್. ಸೊ ಈ ರೌಂಡ್ ಅಲ್ಲಿ ಮೇಲಾ ಫಿಮೇಲಾ? ಓಕೆ, ಫಸ್ಟ್ ರೌಂಡ್ ಅಲ್ಲಿ ಮೇಲ ಫಿಮೇಲ ಹೇಳುವಾಗ ಫಿಮೇಲ್ಸ್ ಎತ್ತದ ಕೈಯನ್ನ ತೋರಿಸಿದ್ದಾರೆ. WWE ಚಾಂಪಿಯನ್ಸ್ ಇದ್ರು ಕೂಡ ಅವ್ರು ವಿನ್ ಆಗದೆ ಇದ್ರು. ಅವರ ಟೀಮ್ ಇಂದ ದೀಪಿಕಾ ಅವರು ಈ ರೌಂಡ್ ಅನ್ನ ಕ್ಲಿಯರ್ ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಬಾಯ್ಸ್, ಡೋಂಟ್ ಲೂಸ್ ಹಾರ್ಟ್. ಇನ್ನೊಂದು ಗೇಮ್ ಇದೆ. ಸೊ ಏನಾದ್ರೂ ತೋರಿಸ್ಲಿಕ್ಕೆ ಯು ಹ್ಯಾವ್ ಟು ಶೋ ಇಟ್ ಇನ್ ದ ನೆಕ್ಸ್ಟ್ ಗೇಮ್. ಸ್ಪಿರಿಟ್ಸ್ ಹೈ ಇದೆ ಅಲ್ಲ? ಸ್ಪಿರಿಟ್ಸ್ ಇಷ್ಟೇನಾ? ಸ್ಪಿರಿಟ್ಸ್ ಹೈ ಇದೆ ಅಲ್ಲ? ಓಕೆ, ಈ ಸ್ಪಿರಿಟ್ಸ್ ಹೈ ಇಟ್ಕೊಳ್ಳಿ. ಯಾಕಂದ್ರೆ ನಾವು ಬರ್ತಾ ಇದ್ದೀವಿ ಒಂದು ಚಿಕ್ಕ ವಿರಾಮದ ನಂತರ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಡೈರಿ ಡೇ ಪ್ರೆಸೆನ್ಸ್ ಕ್ಯಾಂಪಸ್ ಬಸ್ ಕಾರ್ಯಕ್ರಮ ಶ್ರೀ ನಾರಾಯಣ ಗುರು ಕಾಲೇಜ್, ದಟ್ ಇಸ್ ಪ್ರಿ ಯೂನಿವರ್ಸಿಟಿ ಕಾಲೇಜ್, ಗಣೇಶಪುರ, ಕಾಟಿಪಳ್ಳ. ಇಲ್ಲಿ ಸೊ ಮೋರ್ ಫನ್ ಆಫ್ಟರ್ ಅ ವೆರಿ ಶಾರ್ಟ್ ಬ್ರೇಕ್. ಟೇಕ್ ಅ ಶಾರ್ಟ್ ಬ್ರೇಕ್. Welcome back after the short break to Dairy Day Presents Campus Buzz, co-sponsored by Milka Wonder Cake. ಎಲ್ಲ ಕಾಲೇಜಸ್ಗೆ ಹೋಗಿ ಈ ಗೇಮ್ ಅನ್ನು ಆಡುವಂತ ಸೂಪರ್ ಫನ್ ಗೇಮ್ ಕ್ಯಾಂಪಸ್ ಬಸ್. ಈ ದಿನ ಇದ್ದೇವೆ ಶ್ರೀ ನಾರಾಯಣ ಗುರು ಕಾಲೇಜ್, ಗಣೇಶಪುರ, ಕಾಟಿಪಳ್ಳ. ಇಲ್ಲಿ ಒಂದ್ ರೌಂಡ್ ಗೇಮ್ ಆಗಿದೆ. ಸೆಕೆಂಡ್ ರೌಂಡ್ ರೆಡಿ ಆಗಿದ್ದಾರೆ. ಬಾಯ್ಸ್ ಅಂಡ್ ಗರ್ಲ್ಸ್ ರೆಡಿನಾ? ಟಕ್ಕರ್ ಕೊಡ್ಲಿಕ್ಕೆ ರೆಡಿ ಆಗಿದ್ರೆ ನೆಕ್ಸ್ಟ್ ಗೇಮಿಗೆ ರೆಡಿ ಆಗಿರುವಂತ ಬಾಯ್ಸ್ ಬನ್ನಿ, ಗರ್ಲ್ಸ್ ಬನ್ನಿ, 2 each. ನಿಮ್ಮ ಹೆಸರು? ಫಾಜಿಲ್. ಫಾಜಿಲ್. ಯಾವುದು? ಫಸ್ಟ್ PUC, ಸೆಕೆಂಡ್ PUC? ಏನು ಕಾಂಬಿನೇಷನ್? ಫಸ್ಟ್ BA ಕಾಮರ್ಸ್. ಫಸ್ಟ್ PU ಕಾಮರ್ಸ್. ನಿಮ್ಗೆ ನಗೆ ಯಾವಾಗಲೂ ನಗಾಡ್ತಾ ಇರ್ತಾರೆ ಇವರು? ಹೌದು. ಹಸ್ಮುಖ್ ಲಾಲ್. ಏನ ಹೇಳಿದ್ರು ಹಿಂದ್ಗಡೆ? ಯಾವಾಗ್ಲೂ ನಗ್ನಗ್ತಾ ಇರ್ತೀರಾ? ನಿಮಗೆ ಕೋಪ ಬಂದ್ರೆ ಏನ್ ಮಾಡ್ತೀರಾ? ಓಕೆ, ಕೋಪ ಬಂದ್ರೆ ನಗ್ತಾ ಇರ್ತಾರೆ. ವೆರಿ ಗುಡ್. ನಿಮ್ಮ ಹೆಸರು? ಸಚಿನ್. ಸಚಿನ್ ತೆಂಡೂಲ್ಕರ್. ಕ್ರಿಕೆಟ್ ಅಂದ್ರೆ ಇಷ್ಟನಾ? ಇಷ್ಟ. ಆಡೋದು ಸ್ವಲ್ಪ ಕಷ್ಟ. ಆಡ್ತೀರಾ? ಓಕೆ, ನಿಮಗೆ ಗೇಮ್ಸ್ ಅಲ್ಲಿ ಯಾವ್ದು ಇಷ್ಟ? ಕ್ರಿಕೆಟ್ ಇಷ್ಟ ಇಲ್ಲ, ಅಷ್ಟು ಆಡಲ್ಲ ಅಂದ್ರೆ ಗೇಮ್ಸ್ ಅಲ್ಲಿ ಯಾವ್ದು ಇಷ್ಟ? ಕಬಡ್ಡಿ. ಓಕೆ, ಕಬಡ್ಡಿ ಚಾಂಪಿಯನ್ ಇದ್ದಾರೆ. ವೆರಿ ಗುಡ್. ಇಲ್ಲಿ ನಿಮ್ಮ ಹೆಸರು? ಸುರೇಖಾ. ನಿಮ್ಮ ಹೈಟ್ ಸೂಪರ್ ಆಗಿದೆ. ವೆರಿ ನೈಸ್. ಓಕೆ, ಈ ಗೇಮಲ್ಲಿ ಹೈಟ್ ಎಷ್ಟು ಯೂಸ್ ಆಗುತ್ತೆ ಗೊತ್ತಿಲ್ಲ, ಅಂದರೆ ಟ್ಯಾಲೆಂಟ್ ಅಂತ ಯೂಸ್ ಆಗುತ್ತೆ. ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಯಾರು? ಇಂಗ್ಲಿಷ್. ಯಾರಿಗೆಲ್ಲ ಇಂಗ್ಲಿಷ್ ಇಷ್ಟ ಇಲ್ಲಿ? ಗೊತ್ತಿತ್ತು, ಬಾಯ್ಸ್ಗೆ ಯಾರಿಗೂ ಇಷ್ಟ ಇಲ್ಲ ಅಲ್ಲ? ಓಕೆ, ಇಂಗ್ಲಿಷ್ ತುಂಬ ಇಷ್ಟ. ನೀವು ಗೇಮ್ ಆಡೋಕ್ಕೆ ರೆಡಿ ಆಗಿದ್ದೀರಾ? ಯಾವ ಸ್ಟ್ರೆಂತಲ್ಲಿ ನೀವು ಗೇಮ್ ಆಡ್ತೀರಾ? ನೀವು ವಿನ್ ಆಗ್ತೀರಿ ಅನ್ನೋ ಕಾನ್ಫಿಡೆನ್ಸ್ ಅಲ್ಲ, ಏನು ಬಂದರೂ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್? ಏನು ಬಂದರೂ ಮಾಡ್ತೀರಾ. ನಿಮ್ಮ ಹೆಸರು? ಪೂಜಾ. ವಾವ್, ಪೂಜಾ ಫುಲ್ ಎನರ್ಜಿಯಲ್ಲಿದ್ದೀರಾ. ಓಕೆ, ಯು ವಾಂಟ್ ಟು ವಿನ್? ಎಸ್. ಯಾವುದು ಸ್ಟ್ರೆಂತ್ ನಿಮ್ಮದು? ಕಾನ್ಫಿಡೆನ್ಸ್. ನಿಮಗೆ ಫೇವ್ರೇಟ್ ಆದಂಥ TV ಶೋ ಯಾವುದಿದೆ? ನಮ್ಮ TV. ವೆರಿ ಗುಡ್. ನಮ್ಮ TVಯಲ್ಲಿ ಎಲ್ಲ ಪ್ರೋಗ್ರಾಮ್ಸ್ ನೋಡ್ತೀರಾ? ನೋಡ್ತೀವಿ. ಯಾ. ಸದ್ಯದಲ್ಲಿ ನಿಮ್ಮ ಫೇವ್ರೇಟ್ ಶೋ ಯಾವುದು? ಇದೆ ಕ್ಯಾಂಪಸ್ ಬಸ್. ಎಲ್ರಿಗೂ ಇದೇ ಹೇಳಬೇಕು, ಕ್ಯಾಂಪಸ್ ಬಸ್ ಇಸ್ ಯೋರ್ ಫೇವ್ರೇಟ್ ಶೋ. ಯಾಕಂದ್ರೆ ಈಗ ಮನೆಗೆ ಹೋಗಿ ಹೇಳ್ಬೇಕು, ಎಂಕ್ಲ ಶೋ ಬರೋದುಂಡು ಎಲ್ಲಂಜಿ ತೋಡು ಮಾತೆಲ್ಲ ಪೋತ್ ಪನ್ ಬರತ್ತಾ ಪನ್ನೋಡಂಡ ವಿನ್ ಅವಡು ಶೋ ಕುಡ್ ಗೊಬ್ಬೋಡು ಗೊಬ್ಬರ್ ರೆಡಿ ಆತ. ಓಕೆ, ನೆಕ್ಸ್ಟ್ ಗೇಮ್ ಇಸ್ ರೆಡಿ. ಲೆಟ್ಸ್ ಹ್ಯಾವ್ ಅ ಲುಕ್. ಓಕೆ, ಬಿಂದಿ ಉಂಡು ಐಟ್ ಪಿರಾವ್ದು ಸ್ಟಿಕ್ಕರ್ದ ಕವರ್ ಉಂಡು ಐಂದೆತ್ತದು ಆರ್ನ ಮೋನೆಗೆ ಪತ್ತ ಉಂಡು. ಓಕೆ, ಫುಲ್ ಫೇಸ್
ಪೋಲ್ನ ಪತ್ತಾವಲ್ಲಿ ಏರ್ ಜಾಸ್ತಿ ಪತ್ತಾವೇರು ನಾದೆ ನಾನು ಟಿಪ್ಸ್ ಕೊರ್ರೆ ಉಂಡೆ ಟಿಪ್ಸ್ ಕೊರ್ರೆ ತಿನ್ನ ಬೇಗ ಬೇಗ ಪನ್ಲಿ ಏನು ಹಾಕ್ಲಿಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೆ ಓಕೆ ಬಿಂದಿ ಉಂಡು ಯು ಹ್ಯಾವ್ ಟು ಟೇಕ್ ಇಟ್ ಮೂನೆಗೆ ಪತ್ತಾವಡು ಎನಿ ಒನ್ ಒರ್ತಿ ಪತ್ತಾವನ ಒರಿ ಉಂತಾವ ಡಿಸೈಡೆಡ್ ಏರ್ಲಾವ್ ಈರಾರೆಗೆ ಪತ್ತಾನಲ್ಲಾವ ಮೇರೆಗೆ ಪತ್ತಾನಲ್ಲಾವ ಈರಾರೆಗ ಈರ್ ಪತ್ತಾವನು ಈರ್ ತೆಲ್ತೊಂದು ನಿಂಚ ಪತ್ತಲೆ ನೋ ಪ್ರಾಬ್ಲಮ್ ಈರಾರೆಗೆ ಪತ್ತಾವ ಏರಾಣ ಪತ್ತಾಗ ಬಗ್ಗೆ ಓಕೆ ಮೇಕಪ್ ಯೋರ್ ಮೈಂಡ್ ಯು ಆರ್ ಡಿಸೈಡೆಡ್ ಓಕೆ ರೆಡಿ ಟು ಪ್ಲೇ ರೆಡಿ ಟು ಸಪೋರ್ಟ್ ಓಕೆ ನಿಖಿಲ್ ಒಂಚೂರು ಹೆಲ್ಪ್ ಮಲ್ಪ್ಲೆ ಏರ್ ಪತ್ತಾವಡು ಏರ್ ಉಂತೋಡು ಒಂದೊಂಜಿ ಪ್ಲೀಸ್ ಡಿಸೈಡ್ ಮಲ್ಪ್ಲೆ ರೆಡಿ ಟು ಸಪೋರ್ಟ್ ಓಕೆ ಹಿಯರ್ ವಿ ಗೋ ಟು ದ ನೆಕ್ಸ್ಟ್ ಗೇಮ್ ಕ್ಯಾನ್ ವಿ ಹಿಯರ್ ಸಮ್ ನಾಯ್ಸ್ 1 2 3 Here we go to the next game. Can we hear some noise? 1 2 3 Yeah! Okay, here we go. ಓಕೆ ಮತ್ತೆ ಮೇಕಪ್ ಮಲ್ಪುನ ಟೈಮ್ ಮಿನಿಮಮ್ ಅರ್ಧ ಗಂಟೆ ಬಂತೇರೆ ಎಂಕ್ಲು ಕೊರ್ಪುನ 2 ನಿಮಿಷ ಐಟ್ ಏತ್ ಬಿಂದಿ ಹಾಕೊಂಡು ಈ ರಾನ ಮೊನೆಗೆ ಪತ್ತಾವಡು ಇದಕ್ಕೆ ಹೆಲ್ಪ್ ಉಡು ಮೇರುಲ್ಲೇರು ದಿನ ಪುದರ್ ಕಾರ್ತಿಕ್ ಓಕೆ ಇನ್ ಸಪೋರ್ಟ್ ವಿ ಹ್ಯಾವ್ ಕಾರ್ತಿಕ್ ಕಮ್ ಆನ್ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ಕಾರ್ತಿಕ್ ಇರು ಉಂತೊಂಡ ಯಾವೇ ಸೀದ ಪತ್ತೊಂದು ಉಂತೊಂಡ್ಲೆ ಯೋರ್ ಟೈಮ್ ಸ್ಟಾರ್ಟ್ಸ್ 3 2 1 ನೌ Mindy open up, Ji. Telpi, ave. Teltonditle. Camera, look. Teltonditle. Very good. Appuji. Endirla idu. One. Very good. Support. Come on. ನಾನೇ ಮಾಡ್ತಂದಿಲ್ಲ ಬಿಂದಿ ಓಪನ್ ಮಾಡ್ತದೆ ಒಂದಿಜ್ಜಿ ಆಪುಜಿ 10 9 8 7 6 5 4 3 2 1 ಯೇ ಒನ್ ಬಿಂದಿ ಅರ್ಧ ಗಂಟೆ ಬಂದ್ಬಾರ ಬಿಂದಿಗೆ ಇತ್ತು ಬರ್ತಾಣ ಬೊಕ್ಕ ಪೋನ್ಶೋನ್ ಹಾಕ್ಲಿಕ್ಕೆ ರೆಡಿ ಆರೆ ಟೈಮ್ ಆಪುಜ ಕ್ಯಾಮ್ರಾ ತುಲೆ ಒಂಜಿ ಸ್ಮೈಲ್ ವೆರಿ ನೈಸ್ ನೆತ್ತಾರೆ ಓಲುಂಡು ವೆರಿ ಗುಡ್ ಇದೊಂಜಿ ಸ್ಮೈಲ್ ಓಕೆ our first contestant is Fazil with one bindi. Big round of applause. ನಾದಣ್ಣ ಬಿಂದಿ ಓಪನ್ ಮಾಡ್ಬಾರ ಐಜೆ ಟ್ರೈ ಮಾಡ್ಬಾರೈತೆ ಬರ್ಚೆ ಏರನ್ನ ಟ್ರೈ ಮಾಡ್ಕೊಳಕ್ಲಿಲ್ಲರೆ direct try malpode malleji time and let's see what the girls will do. Karthik, thank you so much, mast support maltare and team dala maltiji. Thank you so much. Next one to the girls. Ready? Okay, the second game of Campus Buzz is ready to play and the players are ready and self support. Tanuja is also ready. Come on, support guys. We are going to go for the game and are you ready? Okay, Meer matra ready. Irla ready. Smile mal play. On your mark. Get set. Go!
Okay, countdown starts. 10, 9, 8, 7, 6, 5, 4, 3, 2, 1. Okay. Thank you, Tanuja. You must support Maltare. Vene apne kai hi jate. Okay. Thank you so much. Okay, Pooja. Ye to bindi paadara. 1, 2, 3, 4, 5. 5 bindi. Engla bindi paat bale. So we have two teams, Pooja and Sachin. That's another try malderu. But our winning team is girls again. 1, 2, 3. Woo! And well tried. Okay? Illa bodu practice malpule bindi ench open malpunu, makeup encha malpunu, itti bokka future mast use apunu. Okay? All the very best. ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಡೈರಿ ಡೇ ಪ್ರೆಸೆನ್ಸ್ ಕ್ಯಾಂಪಸ್ ಬಾಸ್ ಕೋ ಸ್ಪಾನ್ಸರ್ಡ್ ಬೈ ಮಿಲ್ಕಾ ವಂಡರ್ ಕೇಕ್. ನಾವು ಶ್ರೀ ನಾರಾಯಣ್ ಗುರು ಕಾಲೇಜ್ ನಲ್ಲಿ ಇದ್ದೇವೆ and we are having lots of fun. But before that, we take a short break. So all together, take a break. Welcome back friends to the most popular game show on Namma TV, that is Dairy Day Presents Campus Bus co-sponsored by Milka Wonder Cake. ವೀಕ್ಷಕರಿಗೆ ಇದೊಂದು ವಿಶೇಷವಾದಂಥ ಸೂಚನೆ, ಯಾಕಂದರೆ ನಾವು ಎಲ್ಲ ಕಾಲೇಜಸ್ಗೆ ಹೋಗಿ ಅವರಿಗೆ ಈ ದಿನನಿತ್ಯದ ರೂಟೀನಿಂದ ಸ್ವಲ್ಪ ಹಟಿಕೆ ಏನಾದರೂ ಕೊಡಬೇಕಂತ ಈ ಕ್ಯಾಂಪಸ್ ಬಸ್ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ. ಹಾಗೆ ಹಲವಾರು ಕಾಲೇಜಸ್ಗೆ ಹೋಗಿ ಇದೀಗ ಇಂದಿನ ಎಪಿಸೋಡನ್ನು ಮಾಡ್ತಾ ಇದ್ದೇವೆ. ಶ್ರೀ ನಾರಾಯಣ್ ಗುರು ಪ್ರೀ ಯೂನಿವರ್ಸಿಟಿ ಕಾಲೇಜ್ ಗಣೇಶ್ಪುರ ಕಾಟಿಪಳ್ಳ. ಇಲ್ಲಿ ಬಂದು ಗೇಮ್ಸನ್ನು ಆಡಿ ಆಗಿದೆ, ಅವರಿಗೆ ಎಂಟರ್ಟೈನ್ಮೆಂಟನ್ನು ಕೊಟ್ಟಾಗಿದೆ, ಚಾಲೆಂಜಸ್ ಆ್ಯಂಡ್ ಫನ್ನನ್ನು ನೀಡಿ ಆಗಿದೆ. ಇದರ ಸಲುವಾಗಿ ನಮ್ಮ ವೀಕ್ಷಕರಿಗಾಗಿ ಇಲ್ಲಿಯ ಸ್ಟೂಡೆಂಟ್ಸ್ ಒಂದು ಸೂಪರ್ ಆದಂತಹ ಡಾನ್ಸ್ ಪರ್ಫಾರ್ಮೆನ್ಸ್ ಅನ್ನು ನೀಡಲಿಕ್ಕಿದ್ದಾರೆ. ಸೊ ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಅಂಡ್ ವೆಲ್ಕಮ್. ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಅಂಡ್ ವೆಲ್ಕಮ್. ದೀಪಿಕಾ ಹಾಗೂ ಬಳಗದವರು ಸೆಕೆಂಡ್ PUC ವಿದ್ಯಾರ್ಥಿನಿಯರು ನಮಗೋಸ್ಕರ ಒಂದು ಸುಂದರವಾದಂತಹ ನೃತ್ಯ ಪ್ರದರ್ಶನ ನೀಡಲಿಕ್ಕಿದ್ದಾರೆ. ಆಲ್ ದ ವೆರಿ ಬೆಸ್ಟ್. ಕ್ಯಾಂಪಸ್ ಬಸ್ ಡೈರಿ ಡೇ ಪ್ರೆಸೆನ್ಸ್ ಕ್ಯಾಂಪಸ್ ಬಸ್ ಕಾರ್ಯಕ್ರಮವನ್ನು ನಡೆಸಿರುವಂಥ ಈ ಕ್ಯಾಂಪಸ್ ಯಾವುದಂದರೆ ಶ್ರೀ ನಾರಾಯಣ ಗುರು ಕಾಲೇಜ್ ಗಣೇಶ್ಪುರ ಕಾಟಿಪಳ್ಳ. ಇಲ್ಲಿ ಸ್ಟಡೀಸಿಗೆ
ಸಿಲೆಬಸ್ಸಿಗೆ, ವಿದ್ಯಾಭ್ಯಾಸಕ್ಕೆ, ಎಕ್ಸಾಮ್ಸ್ಗೆ, ಮಾರ್ಕ್ಸ್ಗೆ ಎಷ್ಟು ಒತ್ತಡ ನೀಡ್ತಾರೋ ಅದರ ಜೊತೆಗೆ ಕೋಕರಿಕ್ಯುಲರ್ ಆಕ್ಟಿವಿಟೀಸ್ಗೂ ಕೂಡ ಅಷ್ಟೇ ಪ್ರೋತ್ಸಾಹ ನೀಡ್ತಾರೆ. ಅದರ ಒಂದು ಪುಟ್ಟ ಝಳಕನ್ನು ನಾವೀಗ ನೋಡಿದ್ದೇವೆ ಅವರ ವಿದ್ಯಾರ್ಥಿನಿಯರು ಮಾಡಿದಂತಹ ಡಾನ್ಸ್ ಪರ್ಫಾರ್ಮೆನ್ಸ್ನಿಂದ. ಇಂಥ ಒಂದು ಪ್ರೋತ್ಸಾಹ ನೀಡಬೇಕಾದ್ರೆ ಮ್ಯಾನೇಜ್ಮೆಂಟ್ಗೆ ತುಂಬ ಧನ್ಯವಾದವನ್ನು ಕೊಡಬೇಕು. ಈ ಮ್ಯಾನೇಜ್ಮೆಂಟ್ನ ಹೆಡ್ ಆದಂಥ ಪ್ರಾಂಶುಪಾಲರು ಶ್ರೀ ಉಮೇಶ್ ಕರ್ಕೆರ ಅವರು ನಮ್ಮ ಜೊತೆ ಈ ದಿನ ಕ್ಯಾಂಪಸ್ ಬಸ್ನಲ್ಲಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಕರೆಯೋಣ ನಮ್ಮ ಪ್ರಿನ್ಸಿಪಲ್ ಶ್ರೀ ಉಮೇಶ್ ಕರ್ಕೆರ ಅವರನ್ನ. ಸ್ವಾಗತ ಸರ್. ನಿಮ್ಮ ಹೆಸರು ಹೇಳಿದ ತಕ್ಷಣ ಮಕ್ಕಳ ಮುಖದಲ್ಲಿ ನಗೆ, ಖುಷಿ ಎಲ್ಲ ತುಂಬಿ ತುಳುಕಾಡ್ತಾ ಇದೆ. ಫ್ರೆಂಡ್ಲಿ ಪ್ರಿನ್ಸಿಪಲ್ ಆಗಿರ್ಬೇಕು ನೀವು. ಓ ಮೈ ಗಾಡ್, ನೀವು ಹೇಳೋ ಮೊದಲೇ ಅವ್ರು ಹೇಳಿದ್ದಾರೆ. ಈಗ ಪ್ರಿನ್ಸಿಪಲ್ಗೆ ಹೆಚ್ಚಾಗಿ ಎಲ್ಲರೂ ಬರುವಾಗ ಪ್ರಿನ್ಸಿಪಲ್ ಮತ್ತೆ ಉಲೆ ಬೋಲೆ ಹೇಳುವಾಗ ನೀವು ಬರುವಾಗ ನಗುನಗರಿಂದ ಇರುವಂತಹ ಇದೊಂದು ಈ ಅಟ್ಮಾಸ್ಫಿಯರ್ ಅನ್ನೋದ ಹೇಗೆ ಕ್ರಿಯೇಟ್ ಮಾಡಿದ್ದೀರಾ ಸರ್? ಒಳ್ಳೆ ವಿದ್ಯಾರ್ಥಿಗಳಿದ್ದಾರೆ. ಅವರ ಶಿಸ್ತು, ಸಂಯಮ ಮತ್ತು ಅವರ ಸಹಕಾರ ನಮ್ಮ ಸಂಸ್ಥೆ ಎಷ್ಟು ದೊಡ್ಡದಾಗಿ ಬೆಳೀಲಿಕ್ಕೆ ಕಾರಣ. ಬ್ರಹ್ಮಶ್ರೀ ನಾರಾಯಣ ಗುರು ಶಿಕ್ಷಣ ಟ್ರಸ್ಟ್ ರಿಜಿಸ್ಟರ್ಡ್ ಕಾಟಿಪಳ್ಳ, ಇದರ ಬಗ್ಗೆ ಹೇಳುವುದಾದರೆ ಈ ಟ್ರಸ್ಟನ್ನು ಹುಟ್ಟು ಹಾಕಿ ಬೆಳೆಸಿದವರು ಪೂಜ್ಯರಾದ ಶ್ರೀ ಪಿ ಸಾಧು ಪೂಜಾರಿ ಅವರು. ಪಣಂಬೂರು, ಕುದುರೆಮುಖದಂಥ ನಿರ್ವಸಿತ ಪ್ರದೇಶದ ಜನರು ಈ ಜಾಗಕ್ಕೆ ಬಂದು, ಅತ್ಯಂತ ಹಿಂದುಳಿದ ಪ್ರದೇಶ ಇದು ಕಾಟಿಪಳ್ಳ ಅಂದರೆ. ಇಂಥ ಒಂದು ಪ್ರದೇಶದಲ್ಲಿ ಸುಮಾರು 27 ವರ್ಷಗಳ ಹಿಂದೆ ನಮ್ಮ ಈ ಪ್ರದೇಶದಲ್ಲಿ ಶಿಕ್ಷಣದಿಂದ ವಂಚಿತರಾದ ಜನರಿಗೆ ಒಂದು ರೀತಿಯ ಶಿಕ್ಷಣ ವ್ಯವಸ್ಥೆಯನ್ನು ಮಾಡಿಕೊಡಬೇಕೆನ್ನುವ ಸದುದ್ದೇಶದಿಂದ ಇಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಹುಟ್ಟು ಹಾಕಿದ್ದಾರೆ ಪೂಜ್ಯರಾದ ಶ್ರೀ ಪಿ ಸಾಧು ಪೂಜಾರಿ ಅವರು. ತನ್ನ ದುಡಿಮೆಯ ಶೇಕಡ 75ಕ್ಕಿಂತಲೂ ಮಿಗಿಲಾದ ಉತ್ಪನ್ನವನ್ನು ಈ ಸಂಸ್ಥೆಗೆ ಹುಟ್ಟುಹಾಕಿ, ಇದರ ಜೊತೆಗೆ ಅವರ ಸಹೋದ್ಯೋಗಿಗಳೊಂದಿಗೆ, ಸ್ನೇಹಿತರೊಟ್ಟಿಗೆ ಮತ್ತು ಶ್ರೀಯುತ ದಯಾಕರ್ ಸಂಚಾಲಕರಾಗಿ ಈಗ ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರೆಲ್ಲರ ಸಹಕಾರದಿಂದ ಪ್ರಸ್ತುತ ಬ್ರಹ್ಮಶ್ರೀ ನಾರಾಯಣಗುರು ಶಿಕ್ಷಣ ಟ್ರಸ್ಟ್ನ ಪ್ರವರ್ತನೆಯಲ್ಲಿ ಈಗ ಬ್ರಹ್ಮಶ್ರೀ ನಾರಾಯಣಗುರು ITA ಇದೆ, ಶ್ರೀ ನಾರಾಯಣಗುರು ಪದವಿ ಪೂರ್ವ ಕಾಲೇಜು ಇದೆ, ಕಲಾ ವಿಭಾಗ ಮತ್ತು ವಾಣಿಜ್ಯ ವಿಭಾಗ ಇದೆ, ಅನುದಾನಿತ ಕನ್ನಡ ಮಾಧ್ಯಮ ಪ್ರೌಢಶಾಲೆ ಇದೆ, ಹಾಗೆ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆ ಇದೆ, ಮತ್ತು ವಿಶೇಷವಾಗಿ ಕನ್ನಡ ಮಾಧ್ಯಮ ಅನುದಾನ ರಹಿತವಾಗಿ ಕನ್ನಡ ಮಾಧ್ಯಮ ಪ್ರಾಥಮಿಕ ಶಾಲೆ ಗುರುನಗರದಲ್ಲಿದೆ. ಇವೆಲ್ಲವುಗಳನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸುವುದರೊಂದಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಈ ಟ್ರಸ್ಟ್ ಕಟಿಬದ್ಧವಾಗಿದೆ ಎಲ್ಲರ ಸಹಕಾರದಿಂದ. ಮಿಗಿಲಾಗಿ ಈ ಸಂಸ್ಥೆಯಲ್ಲಿ ಅತ್ಯಂತ ಸಮರ್ಪಣಾ ಭಾವದಿಂದ ದುಡಿಯುವಂತಹ ಶಿಕ್ಷಕ ವರ್ಗ, ಉಪನ್ಯಾಸಕ ವರ್ಗ ಇದೆ. ಅವರಿಗೆ ನಾವು ಖಂಡಿತವಾಗಿಯೂ ಆಭಾರಿಗಳಾಗಿದ್ದೇವೆ. ಅವರ ಈ ಕೊಡುಗೆ, ಅವರ ಸಮರ್ಪಣಾ ಭಾವನ, ಡೆಡಿಕೇಶನ್ ಈ ಸಂಸ್ಥೆಯ ಬೆಳವಣಿಗೆಗೆ ಕಾರಣವಾಗಿದೆ. ನಮ್ಮ ಸಂಸ್ಥೆಯಲ್ಲಿ ಸುಮಾರು 15 ವರ್ಷಗಳಿಂದ ಕಾಮರ್ಸ್ ವಿಭಾಗದಿಂದ 100% ಫಲಿತಾಂಶ ಬರ್ತಾ ಇದೆ. ಅತ್ಯಂತ ಕಡಿಮೆ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳು ಇಲ್ಲಿ ಸೇರುವುದು, ಎಲ್ಲಿ ಸೀಟ್ ಸಿಗದಿದ್ದಾಗ ಇಲ್ಲಿ ಬಂದು ಸೇರುವುದು, ಆದರೆ ಹೋಗುವಾಗ ಉತ್ತಮ ಅಂಕಗಳೊಂದಿಗೆ ಹೊರಗೆ ಹೋಗ್ತಾ ಇದ್ದಾರೆ. ಮತ್ತು ಸತತವಾಗಿ ಕಲಾ ವಿಭಾಗದಲ್ಲಿ ನಮಗೆ 100% ಫಲಿತಾಂಶ 3 ವರ್ಷಗಳಿಂದ ಬಂದಿದೆ. ಅದರ ಜೊತೆಗೆ ಇಂಗ್ಲಿಷ್ ಮಾಧ್ಯಮ ಶಿಕ್ಷಣದಲ್ಲಿ ಕೂಡ 100% ಫಲಿತಾಂಶ ನಮಗೆ ದೊರೆತಿದೆ. ಹಾಗೆ ಕನ್ನಡ ಮಾಧ್ಯಮದಲ್ಲಿ ಒಳ್ಳೆಯ ಗುಣಮಟ್ಟದ ಶಿಕ್ಷಣ. ನಮ್ಮ ಟ್ರಸ್ಟ್ನ ಮೂಲ ಧ್ಯೇಯ ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವಗಳು: ವಿದ್ಯೆಯಿಂದ ಸ್ವತಂತ್ರರಾಗಿರಿ ಮತ್ತು ಸಂಘಟನೆಯಿಂದ ಬಲಯುತರಾಗಿರಿ, ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು, ಈ ತತ್ವವನ್ನು ಆದರ್ಶವಾಗಿ ಇಟ್ಟುಕೊಂಡು ನಡೆಯುವಂಥ ನಮ್ಮ ಈ ಸಂಸ್ಥೆ ಅತ್ಯಂತ ಹಿಂದುಳಿದ ಪ್ರದೇಶ ಮತ್ತು ಹಿಂದುಳಿದ ವಿದ್ಯಾರ್ಥಿಗಳಿಗೆ ಕಡಿಮೆ ಶುಲ್ಕದಲ್ಲಿ ಉತ್ತಮ ಶಿಕ್ಷಣವನ್ನು ಕೊಡುವುದು ನಮ್ಮ ಧ್ಯೇಯ. ನಾವು ಯಾವಾಗಲೂ ಪ್ರಮಾಣಕ್ಕಿಂತ ಗುಣಮಟ್ಟವನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಕ್ವಾಲಿಟಿ ರಾದರ್ ದ್ಯಾನ್ ಕ್ವಾಂಟಿಟಿ, ಇದು ನಮ್ಮ ಧ್ಯೇಯ. ಆ ನಿಟ್ಟಿನಲ್ಲಿ ವಿಶೇಷವಾಗಿ ನಾವು ಕೃತಜ್ಞರಾಗಿದ್ದೇವೆ ನಮ್ಮ ಎಲ್ಲ ಶಿಸ್ತಿನ ವಿದ್ಯಾರ್ಥಿಗಳಿಗೆ, ಅವರಿಗೆ ನಾವು ಆಭಾರಿಗಳಾಗಿದ್ದೇವೆ. ಬೇರೆ ಬೇರೆ ಈ ಸುತ್ತಮುತ್ತಲಿನ ಪ್ರದೇಶಗಳಿಂದ ಬರುವಂಥ ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮಿಗಳು ವಿದ್ಯೆಯಲ್ಲಿ ಮತ್ತು ಮನೆಯ ದುಡಿಮೆಯಲ್ಲಿ ಕೂಡ. ಆ ನಿಟ್ಟಿನಲ್ಲಿ ಬಹಳ ವಿದ್ಯೆಯನ್ನು ಕಲಿಯುವುದರ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಕೂಡ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಾರೆ. ಅವರ ಕೊಡುಗೆ, ಅವರ ಸಹಕಾರ ಮತ್ತು ಅವರ ಶಿಸ್ತುಬದ್ಧ ಜೀವನ ನಮ್ಮ ಈ ಸಂಸ್ಥೆಯ ಬೆಳವಣಿಗೆಗೆ, ಏಳಿಗೆಗೆ ಸಹಕಾರಿಯಾಗಿದೆ. ಈ ದಿವಸ ನಮ್ಮ ಟಿವಿಯ ತಂಡ ಶ್ರೀಯುತ ಸೋಮಶೇಖರ್ ಮತ್ತು ಅವರ ಬಳಗ, ಸೌಜನ್ಯ
ಕುಮಾರಿ ಸೌಜನ್ಯ ಅವರಿದ್ದಾರೆ. ಅವರ ಬಳಗ ನಮ್ಮೊಂದಿಗೆ ಬಂದು ಈ ದಿವಸ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿದೆ. ನಮ್ಮ ವಿದ್ಯಾರ್ಥಿಗಳಿಗೆ ಇದು ನಿಜವಾಗಿಯೂ ದಿಸ್ ಇಸ್ ರಿಯಲಿ ಐಸ್ ಬ್ರೇಕಿಂಗ್ ಆಕ್ಟಿವಿಟಿ. ಒಂದು ಥರ ನಮ್ಮ ವಿದ್ಯಾರ್ಥಿಗಳಿಗೆ ಪೂರಕವಾದ ವಾತಾವರಣ ಕೊಡ್ತದೆ. ಅವರು ಕ್ರಿಯಾತ್ಮಕವಾಗಿ ತೊಡಗಿಕೊಳ್ಳಲಿಕ್ಕೆ ಈ ಕಾರ್ಯಕ್ರಮ ತುಂಬ ಸಹಕಾರಿಯಾಗಿದೆ ಅಂತ ನಮ್ಮ ಆಲೋಚನೆ. ನಿಜವಾಗಿಯೂ ನಾವೆಲ್ಲ ನಿಮಗೆ ಆಭಾರಿಗಳಾಗಿದ್ದೇವೆ. ನಮ್ಮ ಟಿವಿ ತಂಡದ ಸರ್ವ ಸ್ನೇಹಿತ ವರ್ಗದವರಿಗೆ ನಾವು ಆಭಾರಿಗಳಿಗೆ ಆಗಿದ್ದೇವೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ಯಾವುದೇ ಒಂದು ವಿದ್ಯಾಸಂಸ್ಥೆ ಯಶಸ್ವಿ ಆಗಬೇಕಾದ್ರೆ ಪ್ರಾಂಶುಪಾಲರು, ಸಿಬ್ಬಂದಿ ವರ್ಗ, ಅಧ್ಯಾಪಕರು, ವಿದ್ಯಾರ್ಥಿಗಳು ಇವರೆಲ್ಲರ ಶ್ರಮ ಬಹಳ ಅಗತ್ಯ. ಅದರ ಜೊತೆಗೆ ಆಡಳಿತ ಮಂಡಳಿ ಅಂದರೆ ಟ್ರಸ್ಟೀಸ್ ಅವರ ಸಪೋರ್ಟ್ ಇದ್ರೆ ಮಾತ್ರ ಇಂಥ ಒಂದು ಸಾಧನೆಗೆ ನಮಗೆ ಪರಿಶ್ರಮ ಮಾಡಿದ್ರು ಕೂಡ ಅದಕ್ಕೆ ಯಶಸ್ಸು ಸಿಗಬೇಕಾದ್ರೆ ಈ ಆಡಳಿತ ಮಂಡಳಿಯ ಸಪೋರ್ಟ್ ತುಂಬಾ ಅಗತ್ಯ. ಅದೇ ರೀತಿಯಲ್ಲಿ ಶ್ರೀನಾರಾಯಣ ಗುರು ಪ್ರಿ ಯೂನಿವರ್ಸಿಟಿ ಕಾಲೇಜ್ ಈ ಇಡೀ ಟ್ರಸ್ಟಿನ ಸಂಚಾಲಕರಾದಂಥ ಶ್ರೀ ಪಿ ದಯಾಕರ್ ಅವರು ಕೂಡ ನಮ್ಮ ಜೊತೆ ಇಂದಿನ ಕ್ಯಾಂಪಸ್ ಬಸ್ ಕಾರ್ಯಕ್ರಮದಲ್ಲಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ನಮ್ಮ ಈ ಕಾಲೇಜಿನ ಟ್ರಸ್ಟಿನ ಸಂಚಾಲಕರಾದಂಥ ಶ್ರೀ ಪಿ ದಯಾಕರ್ ಅವರು. ಸ್ವಾಗತ ಸರ್. ಕ್ಯಾಂಪಸ್ ಬಸ್ ಕಾರ್ಯಕ್ರಮ ನಮ್ಮ ಟಿವಿಯ ವತಿಯಿಂದ ನಿಮ್ಮ ಈ ಕಾಲೇಜಿನಲ್ಲಿ ಈ ದಿನ ನಡೆದಿದೆ. ಬಹಳ ಸಂತೋಷ ಆಗ್ತಾ ಇದೆ. ನಿಮ್ಮಿಂದ ಎರಡು ಮಾತು. ನಮಗೂ ತುಂಬಾ ಸಂತೋಷ. ನಮ್ಮ ಟಿವಿಯವರಿಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮ ವಿದ್ಯಾರ್ಥಿಗಳಿಗೂ ತಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಒಂದು ಅವಕಾಶ ಆಗಿದೆ. ಅದರ ಪರವಾಗಿ ಟ್ರಸ್ಟಿನ ಪರ ಎಲ್ಲರಿಗೂ ಅಭಿನಂದನೆಗಳು. ಧನ್ಯವಾದಗಳು. ಇಂದಿನ ಡೈರಿ ಡೇ ಪ್ರೆಸೆನ್ಸ್ ಕ್ಯಾಂಪಸ್ ಬಸ್ ಕಾರ್ಯಕ್ರಮದಲ್ಲಿ ಗೇಮ್ ಅಲ್ಲಿ ವಿನ್ ಆದಂತ ವಿದ್ಯಾರ್ಥಿಗಳಿಗೆ ನಮ್ಮ ಟಿವಿಯ ಪರವಾಗಿ ಹಾಗೆ ಡೈರಿ ಡೇ ಪರವಾಗಿ ಗಿಫ್ಟ್ ವೌಚರ್ಸ್ ಇದೆ. ನಮ್ಮ ಟ್ರಸ್ಟಿ ಆದಂತ ಸಂಚಾಲಕರಾದಂತ ಶ್ರೀ ಪಿ ದಯಾಕರ್ ಅವರು ನಮ್ಮ ಫಸ್ಟ್ ಗೇಮ್ ನ ವಿನ್ನರ್ಸ್ಗೆ ಗಿಫ್ಟ್ ಅನ್ನ ಕೊಡಬೇಕಾಗಿ ಅಂತ ಕೇಳ್ಕೊಳ್ತಾ ಇದ್ದಾನೆ. ಫಸ್ಟ್ ಗೇಮ್ ಅಲ್ಲಿ ಫಸ್ಟ್ ಬಂದಂತ ಗರ್ಲ್ಸ್ ಟೀಮ್ ನಿಂದ ದೀಪಿಕಾ. ಕಂಗ್ರ್ಯಾಚುಲೇಷನ್ಸ್, ವೆರಿ ಗುಡ್. ಚಾಲೆಂಜ್ ಅನ್ನ ಆಕ್ಸೆಪ್ಟ್ ಮಾಡಿ ಒಂದು ಬಾಲ್ ಅನ್ನಾದ್ರೂ ಒಳಗಡೆ ಹಾಕಿ ಸ್ಟಾರ್ಟ್ ಅನ್ನು ನೀಡಿದಂತ ಶ್ರೀನಿವಾಸ್ ಅವರಿಗೆ ಕೂಡ ಸೆಕೆಂಡ್ ಪ್ರೈಸ್ ಹೋಗ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್. ಈಗ ಸೆಕೆಂಡ್ ಗೇಮ್ ಅಲ್ಲಿ ವಿನ್ ಆದಂತ ಹುಡುಗಿಯರ ಟೀಮ್ ಬೇಗ ಬೇಗ ಬಿಂದಿಯನ್ನ ಓಪನ್ ಮಾಡ್ಲಿಕ್ಕೆ ಆಗದೆ ಸೋತಂತ ಬಾಯ್ಸ್ ಆದ್ರೂ ಕೂಡ ವಿನ್ ಆದಂತ ಗರ್ಲ್ಸ್ ಪೂಜಾ ಹಾಗೂ ಸುರೇಖಾ. ಕಂಗ್ರ್ಯಾಚುಲೇಷನ್ಸ್. ನಮ್ಮ ಟಿವಿಯ ವತಿಯಿಂದ ಹಾಗೂ ಡೈರಿ ಡೇ ಐಸ್ ಕ್ರೀಮ್ಸ್ ನ ವತಿಯಿಂದ ಇವರಿಗೆ ಗಿಫ್ಟ್ ಹ್ಯಾಂಪರ್ಸ್ ಅನ್ನ ಕೊಡ್ಲಿಕ್ಕಿದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಸೆಕೆಂಡ್ ಗೇಮ್ ಅಲ್ಲಿ ಸಾಕಷ್ಟು ಕಾಂಪಿಟೇಷನ್ ಕೊಟ್ಟು ಒಂದು ಬಿಂದಿ ಹಾಕಿದ್ರು ಕೂಡ 5 ಬಿಂದಿ ಹಾಕಿ ವಿನ್ ಆದಂತ ಗರ್ಲ್ಸ್ ಟೀಮ್ ಇಂದ ಪೂಜಾ ಹಾಗೂ ಸುರೇಖಾ. ನಮ್ಮ ಟಿವಿಯ ವತಿಯಿಂದ ಹಾಗೂ ಡೈರಿ ಡೇ ಐಸ್ ಕ್ರೀಮ್ಸ್ ನ ವತಿಯಿಂದ ಗಿಫ್ಟ್ ವೌಚರ್ಸ್ ಅನ್ನ ನೀಡ್ತಿದ್ದೇವೆ. ಕಂಗ್ರ್ಯಾಚುಲೇಷನ್ಸ್. ಡೈರಿ ಡೇ ಐಸ್ ಕ್ರೀಮ್ ಪ್ರೆಸೆನ್ಸ್ ಕ್ಯಾಂಪಸ್ ಬಸ್ ಕೋ ಸ್ಪಾನ್ಸರ್ಡ್ ಬೈ ಮಿಲ್ಕಾ ವಂಡರ್ ಕೇಕ್. ಈ ದಿನದ ಕಾರ್ಯಕ್ರಮದ ಕ್ಯಾಂಪಸ್ ಬಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತ ವಿದ್ಯಾರ್ಥಿನಿಗಳಿಗೆ ಅದರ ಜೊತೆಗೆ ಪ್ರಾಂಶುಪಾಲರಾದಂತ ಶ್ರೀ ಉಮೇಶ್ ಕರ್ಕೇರ ಹಾಗೂ ಸಂಚಾಲಕರಾದಂತ ಶ್ರೀ ಪಿ ದಯಾಕರ್ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ದೇರ್. ವೀಕ್ಷಕರೇ, ಇದರೊಂದಿಗೆ ನಮ್ಮ ಡೈರಿ ಡೇ ಪ್ರೆಸೆನ್ಸ್ ಕ್ಯಾಂಪಸ್ ಬಸ್ ಕಾರ್ಯಕ್ರಮ ಮುಕ್ತಾಯ ಆಗ್ತಿದೆ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಾರ ಮತ್ತೊಂದು ಕ್ಯಾಂಪಸ್ ನಲ್ಲಿ ವಿದ್ಯಾರ್ಥಿನಿಯರೊಂದಿಗೆ ಗೇಮ್ಸ್ ಅನ್ನ ಆಡಿ ಮಸ್ತಿ ಬರಿ ಧಮಾಕಾವಾಲಾ ಎಪಿಸೋಡ್ ನೊಂದಿಗೆ. ಟಿಲ್ ದೆನ್, ದಿಸ್ ಇಸ್ ಸೌಜನ್ಯ ಹೆಗ್ಡೆ ಸೇಯಿಂಗ್ bye bye and students of Sri Narayan Guru College saying bye bye. This program is sponsored by Milka Wonder Cake, co-sponsored by Wonderla. Oh ho ho, Wonder Cake. Oh ho ho, orange chocolate. Wonder Cake, Wonder Cake. Fruit. Oh ho ho, pineapple. Oh ho ho, vanilla.
ವಂಡರ್ ಕೇಕ್.